ಇದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನ ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ಕೊಳ್ಬೇಕು. ಈ ಸರ್ಕಾರ ಬಂದು 1 ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ, ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತಹ ಭಾಷಣವನ್ನ ಮಾಡಿದ್ದಲ್ಲ, ಯಾವುದೋ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ. ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆಯಲ್ಲಿ ಆಡಿದ್ರು. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ. ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟರಿಗೆ ನೋಟಿಸ್ ಕೊಟ್ರೆ ಅವರೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ. ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ, ನಾವೆಲ್ಲ ಶಾಸಕರು ಅವ್ರ ಜೊತೆಗಿದ್ದೇವೆ, ಕಾರ್ಯಕರ್ತರು ಅವ್ರ ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ. ಶಾಸಕರ ಬೆಂಬಲಕ್ಕೆ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಬೆಂಬಲಕ್ಕೆ ಶಾಸಕರಿದ್ದಾರೆ ಎನ್ನುವಂತ ಸಂದೇಶವೂ ಕೂಡ ಇಡೀ ರಾಜ್ಯದಲ್ಲಿದೆ ಅನ್ನೋದನ್ನ ಸರ್ಕಾರ ಮರಿಬಾರದು. ಇವತ್ತು ಹಿಂದೂಗಳಿಗೆ ಅವಹೇಳನ ಆದಾಗ, ಹಿಂದೂಗಳಿಗೆ ನೋವಾದಾಗ ಕಾಂಗ್ರೆಸ್ಸಿನ ಯಾವುದೇ ನಾಯಕ ಈ ರಾಜ್ಯದಲ್ಲಿ ಮಾತಾಡಲಿಲ್ಲ. ಲೋಕಸಭಾ ಚುನಾವಣೆಗಳು ನಡೆದಾಗ, ಹುಬ್ಬಳ್ಳಿನಲ್ಲಿ ನೇಹ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮೊನ್ನೆ ಯಾರು 100 ಜನ ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಅವರು ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ತಿಗೆ ಸೀಳಿದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಬಾಯಿ ಬಿಡಲಿಲ್ಲ. ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತಂದಾಗ ಇದೇ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ನಿಮಗೆ ಬೇಸರ ಆಗುತ್ತಾ? 150 ಕೋಟಿ ಜನ ಹಿಂದೂಗಳಿರುವಂತ ಈ ದೇಶದಲ್ಲಿ ಹಿಂದೂಗಳನ್ನು ಅವಹೇಳನ ಮಾಡಿದಾಗ ಕಾಂಗ್ರೆಸ್ಸಿಗರು ಒಂದು ಶಬ್ದ ಮಾತಾಡಲಿಲ್ಲ. ನನಗೆ ಕುಂಕುಮ ಅಲರ್ಜಿ, ನನಗೆ ತಿಲಕ ಅಲರ್ಜಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಯೂನಿಫಾರ್ಮ್ ನಲ್ಲಿ ಹಿಜಾಬ್ ಬೇಡ ಅಂತೇಳಿ ಸಾರ್ವಜನಿಕರು ಹೇಳಿದಾಗ ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಕೊಡಲಿಲ್ಲ. ಹಿಂದೂಗಳಿಗೆ ಅವಮಾನ ಆದಾಗ, ಹಿಂದೂಗಳಿಗೆ ಅಪಮಾನ ಆದಾಗ, ಹಿಂದೂಗಳ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರೆ ಇದಕ್ಕೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಎಲ್ಲಿಯ ತನಕ ಹಿಂದೂಗಳನ್ನ ಅವಹೇಳನವನ್ನ ನೀವು ಮಾಡ್ತೀರಾ, ಹಿಂದೂಗಳನ್ನ ಹಿಂಸಾವಾದಿಗಳು ಅಂತೇಳಿ ಕರೀತೀರಾ, ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಲಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದರ್ಶನ ನಿಮಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಗೆ ಕರೆದ್ರಿ? ಈ ದೇಶದಲ್ಲಿ ಹಿಂಸೆಯನ್ನ ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಹಿಂದೂನ? ನಮ್ಮ ಜಿಲ್ಲೆನಲ್ಲಿ 7-8 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ? ಡಿಜೆಹಳ್ಳಿ, ಕೆಜಿಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ? ಮಂಗಳೂರಿನಲ್ಲಿ ಸಿಎ ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ? ಯಾರು ಹಿಂಸಾವಾದಿಗಳು ಇವತ್ತು? ಹಿಂದೂ ಹಿಂಸಾವಾದಿ ಆಗಿದ್ರೆ
ಇವತ್ತು ಜಗತ್ತಿನಲ್ಲಿ ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ, ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ, ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ? ಗೋಹತ್ಯೆಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ. ಮಂಡ್ಯದಲ್ಲಿ ಹನುಮಧ್ವಜ ಕಿತ್ತಾಕ್ದಾಗ ಒಬ್ಬ ಕಾಂಗ್ರೆಸ್ಸಿಗರ ಮಾತಾಡಲಿಲ್ಲ. ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ. ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗ್ಬೋದು ಸ್ವಾಮಿ? ಕೆನ್ನೆಗೆ ಹೊಡಿಲಿಲ್ಲ, ನಾವು ನೋಡೋಣ ಅಂತ ಅಂದ್ವಿ. ಅಯ್ಯೋ, ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಅದು 10-20 ಜನ ಮಾತ್ರ. ಇನ್ನು ಯಾರಾದ್ರೂ ಕೆನ್ನೆಗೆ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ? ಇಲ್ಲಿಯ ಕಾಂಗ್ರೆಸ್ಸಿಗರ ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ. ಬಲ್ದೆ ತಂಬಿಡುವೇನ ನಾನು ಹೆಂಗ್ ಗೊತ್ತು ಜಿ. ಅಂದ್ರೆ ಇಷ್ಟ ಈ ದೇಶದಲ್ಲಿ ರಾಷ್ಟ್ರೀಯತೆಯ ಮೇಲೆ ಗದಾಪ್ರಹಾರಗಳಾದಾಗ, ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ಸಿಗರ ಮಾತಾಡ್ಲಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತ ಹೇಳಿ ಪ್ರತಿಭಟನೆ ಮಾಡಿದಕ್ಕೊಂದು ಆಕ್ಷೇಪಣೆ ಇಲ್ಲ. ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು. ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು. ಕಾಂಗ್ರೆಸ್ಸಿಗರು ನಿಜವಾಗಿ ಆಗಿದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸ್ಸಿಗರಿಗೂ ಕೂಡ ಬೇಸರ ಅಂತ ಅನ್ನಿಸ್ಲೇ ಇಲ್ಲ. ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಭರತ್ ಶೆಟ್ಟರ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ. ಸರ್ಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಮೊಕದ್ದಮೆಗಳನ್ನು ಹಾಕ್ತೀರಿ. ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ, ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಕಳೆದ 2 ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ 2 ಕೇಸ್ ಹಾಕ್ತೀರಿ. ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತೀರಿ. ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ. ಉಮಾನಾಥ್ ಕೋಟೆ ನೋಡ್ತಾ ಇದ್ದೀರಿ, ನಮಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು. ಅಧಿಕಾರ ಶಾಶ್ವತ ಅಲ್ಲ. ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ನಾವು ಅಧಿಕಾರದಲ್ಲಿದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ. ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ. ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ, ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ, ಬಿಜೆಪಿ ಜಗ್ಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ. ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ, ಒಬ್ಬ ಕಾರ್ಯಕರ್ತನು ಎದ್ದು ನಿಲ್ತಾನೆ ಅನ್ನೋದನ್ನು ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಭರತ್ ಶೆಟ್ಟರ್ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ದದ್ದಲ್ಲಿನ ತರ ಕಣ್ಮರೆ ಆಗ್ಲಿಲ್ಲ. ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀವಿ. ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇನ್ನು ಯಾವುದೇ ಜನಪ್ರತಿನಿಧಿಯ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು. ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರದಿಂದ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾತನ್ನ, ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ, ಧನ್ಯವಾದಗಳು. ಶ್ರೀ ಅಂತ ಆರ್ ಅಶೋಕ್ ಅವರೇ, ಮತ್ತೊಬ್ಬ ಕರ್ನಾಟಕ ಭಾರತ ನನ್ನ ಎಲ್ಲ ನಾಯಕರುಗಳೇ, ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನು ಹಾಕುವಂಥ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ
ಏನ್ ಹೇಳ್ಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದ್ರು ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದಾರೆ. 2-3 ಫೋನ್ ಬಂತು. ಸುಮ್ಗೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮ್ಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ഞാൻ പണ്ട് പൊടിച്ചുകൊണ്ടിരുന്ന പന്തിച്ച് ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನು ಮಾಡುವುದನ್ನು ನಾನು ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಬರಶೆಟ್ರಿಗೆ, ಚಪ್ಪಲೆಯಲ್ಲಿ ಹೊಡಿತಾನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ಕನಿಕರ ಇದೆ. ರಮನಾಥ್ ರಾಯ್ ಅವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇ ಸಿದ್ದರಾಮಯ್ಯ ಆಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದು 2 ಬ್ಯಾನರ್ ನೋಡಿದೆ. ನನ್ನ ಮುಂದೆ ಎಲೆಕ್ಷನ್ ಇತ್ತು, ನೀವೆಲ್ಲ ಯಾರನ್ನು ಸೋಲ್ಸಿದ್ರೋ ಅವರೊಂದು ಬ್ಯಾನರ್ ಹಾಕಿದ್ರು. ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನ ಏನೋ ಹಾಕಿದ್ದಾರೆ. ಮೊಹಬ್ಬತ್ ಕಿ ದುಕಾನ್ ಏನೋ ಹಾಕಿದ್ದಾರೆ. ಪಾಪ ಅವರಿಗೂ ಸಹ ಟೆನ್ಷನ್ ಇದೆ, ಮೊಯ್ದೀನ್ ಬಾಬು ಸಹ ಸ್ವಲ್ಪ ಕೊನೆಯಲ್ಲಾದ್ರೂ ಫೀಲ್ಡಿಗೆ ಬಂದ್ರೆ ಅಂತ. ಏನೇ ಇರಲಿ, ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅವನು ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು? MP ಸೀಟ್ ಟಿಕೆಟ್ ಕೊಡ್ತಾರೆ, ಅವನನ್ನು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಇವರು ನಮಗೆ ಬುದ್ಧಿ ಹೇಳ್ತಾರೆ. ಈಗ ನಾನು ಕಪಾಲಕ್ಕೆ ಹೊಡಿತೇನೆ ಅಂತ ಹೇಳಲಿಲ್ಲ, ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ. ನಾ ಹೊಡಿತೇನೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗುದೂ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ 1-2 ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಿಲ್ಲ. ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇವನ್ ತಾಯಿ, ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ. ಇದು ನಡೀತದೆ ಇವರಿಗೆ. ನಿಮ್ದು ಮೊಹಬ್ಬತ್ ಇದು ದುಕಾನ್, ಇದು ನಿಮ್ ಮೊಹಬ್ಬತ್ಗೆ ದುಕಾನ. ಇವ್ರ ಮನಸ್ಸಲ್ಲಿದೆ, ಇವರ ಜನರನ್ನೆಲ್ಲ ಭಂಗ ಮಾಡುವುದು. ನಾವು ಭಾಷಣ ಮಾಡ್ತೇವೆ, ಹಿಂದೂಗಳನ್ನ ಜಾತಿ 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 ಅಂತ ತುಂಡು ಮಾಡಿ ನಮ್ಮ ಬೆಳೆ ಬೇಯಿಸ್ಕೊಳ್ಬಹುದು ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ. ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ. ಇವನ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ, ಹಿಂದುವಿನಲ್ಲಿರುವಂತಹ ಸಹಿಷ್ಣುತೆಯಿಂದಾಗಿ ಇನ್ನೂ ಸಹ ಇಲ್ಲಿ ಶಾಂತಿ ಸೌಹಾರ್ದತೆ ಇನ್ನೂ ಸಹ ನಮ್ಮ ದೇಶದಲ್ಲಿದೆ. ನಾ ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ, ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ ಹೇಳ್ತಾ ಇದ್ದೇನೆ. ಮೊನ್ನೆ ಸಹ ಹೇಳಿದ್ದೇನೆ. ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು 5 ಜನ ಸಂಸದರಿರುವಂತಹ ಸ್ಟೇಜ್ ನಲ್ಲಿ
ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ ಏ ಹಿಂದೂಗಳೇ, ನಿಮ್ಮನ್ನ ನಿಮ್ಮ ದೇವಸ್ಥಾನದ ಎದುರೇ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನೋಂತ ಮಾತನ್ನ ಈ ದುಷ್ಟ ಶಕ್ತಿಗಳು ಹೇಳ್ತಾರೆ. ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತ ಲೋಕಲ್ ಕಾಂಗ್ರೆಸ್ ತೋರುದಿಲ್ವಾ? ಅವ್ರಿಗೆ ತೋರುದಿಲ್ವಾ? ಅದು ಇಂಡಿ ಅಲಯನ್ಸ್ ನ ಮತ್ತೊಂದು ಭಾಗದ DMK ಅವರು ಹೇಳ್ತಾರೆ ನಮ್ಮನ್ನ ಡೆಂಗು ಮಲೇರಿಯಾ ಅದು ಇದು ಬಾಯಿ ಬಂದಾಗೆ ಮಾತಾಡ್ತಾರೆ. ಇದು ಮೊಹಬ್ಬತ್ ಕೆ ದುಕಾನ್ ಅಂತೀವಂತ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ. ಇದು ನನ್ನ ವಿರುದ್ಧದ FIR ಮತ್ತೊಂದ ಅದೊಂದ ಸುಡುಗಾಡ ಮತ್ತೊಂದದು. ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು ನಾವು ಹಿಂದೂಗಳು, ನಾವು ಶಿವಾಜಿ ಮತ್ತು ಸಾವರ್ಕರ್ ಅನುಯಾಯಿಗಳು ಅನ್ನುವಂಥದ್ದನ್ನ ತೋರಿಸಿದ್ರೆ ಸಮಸ್ಯೆ ಬರಬೇಕಂತ ಮುಂದೆ ಇವರಿಗೆ ಅದನ್ನ ಸರಿಯಾದ ಪಾಠವನ್ನ ನಾವು ಕಲಿಸಬೇಕಾಗ್ತದೆ, ಹಿಂದೂ ಸಮಾಜ ಕಲಿಸಬೇಕಾಗ್ತದೆ. ನಾ ಹೇಳ್ತಾ ಇರ್ತೇನೆ, ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಹೋಗ್ತದೆ, MLA MP ಆಗ್ತಾರೆ, ಹೋಗ್ತಾರೆ, ಬಿಡ್ತಾರೆ. ಆದ್ರೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು. ನಾವೆಲ್ಲರೂ ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ. ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ. ಒಬ್ಬ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳ್ದ. ನಾನು ಏನು ಹೇಳುದು ಇಂತಾರೆ, ಅವನೇ ಹೇಳ್ತಾ ನಾನು ಭಯೋತ್ಪಾದಕ. ಅವನ ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದೆ. ಒಂದ್ಸತಿ ಹೇಳಿ ಅವ್ರ ಹತ್ರ, ಅವನ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದ್ದಾರೆ, ಒಂದ್ಸತಿ ಮಾತಾಡ್ಲಿ ಅವ್ರ ಹತ್ರ. ಅವ್ನು ನನಗೆ ಭಯೋತ್ಪಾದಕ ಅಂತ ಹೇಳಿ. ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗ್ಬೇಕು ಏನೋ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಒಂದು ಯಾರಾದ್ರೂ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗಿ ಬೇರೆ ಎಲ್ಲಾದ್ರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲರೂ ಸಹ ಎದೆ ಹೊಡ್ಕೊಂಡು ಕೂಗ್ತಾ ಇದ್ದಾರೆ. ಎಲ್ಲರೂ ಸಹ ರಮಾನಾಥ್ ರೈ ಅವರು ಮಾತಾಡಿದ್ರು. ರಮಾನಾಥ್ ರೈ ಬಹುಶಃ MLC ಟಿಕೆಟ್ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದ್ರು. ಇದೇ ರಮಾನಾಥ್ ರೈಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ, ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ ಈ ಪಪ್ಪುಗೋಸ್ಕರ ಈಗ ಬಾಯಿ ಬಂದಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ. ಹಿಂದೆ ಅವ್ರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ. ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಕಡಿಬೇಕು ಅನ್ನುವಂತ ಮಾತನ್ನ ಇದೇ ರಮಾನಾಥ್ ರೈ ಹೇಳಿದ್ದಾರೆ. ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಾನಾಥ್ ರೈ. ನೆನಪಿದೆ ಜನರಿಗೆ, ಇದೇ ರಮಾನಾಥ್ ರೈ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ. ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು. ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ. ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಐವನ್ ಡಿಸೋಜ ಅಂತೂ ಬಿಡಿ, ಅದು ಅವ್ರಿಗೆ ಬಹುಶಃ ತವಕ ಇತ್ತು. ಒಂದು ಸತಿ ಭರತ್ ಶೆಟ್ಟರ್ ನನ್ನ ಹೆಸರು ಹೇಳಲಿ, ಒಂದು ಸತಿ ನನಗೆ ಬೈಲಿ, ನಾನೊಂದು ಫೇಮಸ್ ಆಗ್ತೇನೆ ಅನ್ನುವಂಥ ಮನಸ್ಥಿತಿ ಇರ್ಬೋದು. ಅವನದು ಇದು ಭರತ್ ಶೆಟ್ಟಿ ಲಾಯಕಲ್ಲ, ಅವನ ಶಾಸಕನೇ ಆಗ್ಬಹುದು, ಬಾಯಿ ಬಂದಾಗ ಹೇಳಿದ್ರು. ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ. ಆಯ್ತಪ್ಪ, 11 ಗಂಟೆ ರಾತ್ರಿ ಅವರಿಗೆ ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವನ್ ಡಿಸ್ ಅವರು. ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ, ವೇದವಾಸ್ ಮತ್ತು ಬ್ರಿಜೇಶ್ ಚೌಟ್ರ ಮತ್ತು ಸತೀಶ್ ಕುಂಬಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ. ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ, ಏನು ಒಂದು ಭಾಷಣ ತುಣುಕು ಸಿಕ್ಲಿಲ್ಲ. ಆಗ ಪೊಲೀಸರಿಗೂ ಸ್ವಲ್ಪ ಹೆದರಿಕೆ ಆಯ್ತು, ಒಂದು ಜಾಸ್ತಿ ಅವ ಅಂತ ಅನ್ನುವಂಥ ವಿಷಯದಿಂದ ಅವ್ರು ಬಿಟ್ಟು. ಆಯ್ತಪ್ಪ, ನೀನಾದ್ರೂ ಕೇಸ್ ಹಾಕು, ಐವನ್ ಡಿಸೋಜ ನೀನಾದ್ರೂ ಒಂದು ಕೇಸ್ ಹಾಕು. ಇವೇನ್ ಮಾಡ್ತಾನೆ, ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ. ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ 22 ಕಾರ್ಪೊರೇಷನ್ ಸೀಟ್ ಅಲ್ಲಿ 20 ಬಿಜೆಪಿ, ಒಬ್ಬ ಕಾಂಗ್ರೆಸ್ ಇದ್ದಾನೆ, ಮತ್ತೊಂದು STPI, ಒಂದು ಕಾಂಗ್ರೆಸ್ ಇದ್ದಾರೆ, ಅನಿಲ್ ಅಂತ. ಪಾಪ ಅವನಿಗೆ ಶಿಕ್ಷೆ ಹಾಕಿದ್ದಾರೆ, ಅವನ ಮೂಲಕ ಕೇಸ್ ಹಾಕಿದ್ದಾರೆ. ಈ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್. ಅಷ್ಟು ತಾಕತ್ತಿಲ್ಲ, ಅಷ್ಟು ತಾಕತ್ತೇ ಇಲ್ಲ ಇವರಿಗೆ. ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂವನ್ನು ಮುಂದಿಟ್ಟು ಅವನ ಭುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ತೋರ್ತದೆ ನಮ್ಗೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಇನಾಯತಲ್ಲಿ ಅವರು ಮೊನ್ನೆ ಕುಣಿತಾ ಇದ್ರು, ಇಲ್ಲಿ ತುಂಬಾ ಕುಣಿತಾ ಇದ್ರು. ಇಲ್ಲಿ ಹೇಳಿದ್ರು ಅವ್ರು ಏನ್ ಕಲ್ತಿದ್ದಾರೆ ಡಾಕ್ಟ್ರು, ಅವರು ಡೆಂಟಲ್ಲ ಮೆಂಟಲ್ಲ ಬಾಯ್ ಬಂದಾಗ ಹೇಳಿದ್ರು, ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾತಾಡ.
ಫಸ್ಟ್ ಒಂದು ಡಿಗ್ರಿ ಮಾಡು. ಈಗ ಪೋಸ್ಟಲ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಯಾರಿಗೂ ದುಡ್ಡು ಕೊಟ್ಟು ನಿಮ್ದು ಗೋಲ್ಮಾಲ್ ಎಲ್ಲ ಮಾಡ್ತಾರಲ್ಲ, ಹೋಗಿ ಏನಾದ್ರೂ ಮಾಡ್ಕೊ, ಡಿಗ್ರಿ ಮಾಡ್ಕೊಂಡು ಬಂದು ನನ್ನ ಹತ್ರ ಮಾತಾಡ್ಲಿಕ್ಕೆ ಬಾ, ಡಿಗ್ರಿ ವಿಷಯ ಮಾತಾಡುವ. ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ ಒಂದ್ಸತಿ ನಮ್ಮ ವಿಷಯ ಮಾತಾಡಿ ಅಂತ ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ. ಅವರಿಗೆಲ್ಲ ಶಾಂತಿ, ಮತ್ತು ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ, ಬಾಯಿ ಬಂದಾಗೆ ಮಾತಾಡ್ತಾರೆ. ನಾನು ಮಾತಾಡುದಿಲ್ಲ, ಹೆಸರೆತ್ತುದಿಲ್ಲ. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ, ಒಂದೆರಡು ಸರಿ ಬೈರಿ ನನಗೆ, ನಾ ಪ್ರಯತ್ನ ಮಾಡ್ತೇನೆ. ಈ ನೀವು ಕೇಸು ಗೀಸು ಮತ್ತೊಂದು ಇದೊಂದೆಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ. ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ, ಅದು ಏನೇನೋ ಟೆಕ್ನಿಕ್ ಉಂಟು ಅವ್ರದ್ದು ಅದೆಲ್ಲ ಹೇಳಿದ್ದಾರೆ. ನಂತರ ನನಗೂ ವೇದವಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು. ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ, ಆದ್ರೂ ಹಾಕಿದ್ರು. ಅಂದ್ರೆ ಫಿಕ್ಸಿಂಗ್, ಟೋಟಲ್ ಫಿಕ್ಸಿಂಗ್. ವೇದವಾಸ ಮೇಲೆ ಕೇಸ್ ಹಾಕಿದ್ರು. ಯಾಕೆ? ಜೈ ಶ್ರೀರಾಮ್ ಅಂತ ಕೂಗಿದ್ರಂತ. ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದವಾಸ ಮೇಲೆ ಕೇಸ್ ಹಾಕಿದ್ರು ಅವರು. ಸಣ್ಣ ವಿಷಯ ಅಲ್ಲ, ನೆನ್ಪಿಟ್ಕೊಳ್ಳಿ, ಸಣ್ಣ ವಿಷಯ ಅಲ್ಲ ಇದು. ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನ ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ. ನಾವು ಯಾಕೆ ಸಹಿಸ್ಕೊಳ್ಬೇಕು? ಅದಕ್ಕೆ ಹೇಳಿದ್ದು, ರಾಜಕೀಯ ಬರ್ತದೆ ಹೋಗ್ತದೆ, ಶಾಸಕತನ ಬರ್ತದೆ ಹೋಗ್ತದೆ, ಈ ರೀತಿಯ ಮಾತುಗಳನ್ನು ಕೇಳ್ಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟಾ? ಅವಶ್ಯ ಬಿದ್ದಲ್ಲಿ ಶಸ್ತ್ರಾಸ್ತ್ರ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥದ್ದನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ. ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ. ಯಾವುದನ್ನ ಯಾವಾಗ ಉಪಯೋಗಿಸಬೇಕೋ ನಮಗಿದೆ, ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕೋ ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನು ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು. ನೀವೆಲ್ಲ ಶಾಂತಿಯಿಂದ ಕೂತ್ಕೊಳ್ಬೇಕು, ಎಲ್ಲರೂ ಶಾಂತಿ ಪ್ರಿಯ, ಅದೆಲ್ಲ ಶಾಂತಿ. ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಯಾವಾಗ ಎದ್ದೇಳಬೇಕು, ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ. ನಾವು ಎದ್ದೇಳಲೇಬೇಕು. ಇದಕ್ಕೊಂದು ಕೇಸ್ ಹಾಕುತ್ತಾರೆ, ಜಡೀರಿ, ಮತ್ತೊಂದು ಕೇಸ್ ರೆಡಿ ಇದ್ದೇವೆ. ಒಂದು ಕೇಸ್ ಹಾಕುತ್ತಾರೆ ಹಾಕಿಬಿಡಿ. ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ರಾಜಕೀಯ ನೀವು ಮಾಡಿ, ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತ, ಅಧರ್ಮಿಗಳಿಗೆ ಆಗುವಂತ ವಿಷಯ ಅಲ್ಲ. ನೀವು ಹಿಂದೂ ಧರ್ಮವನ್ನ ಬಿಟ್ಟುಬಿಡಿ, ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ, ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ, ರಾಜಕೀಯ ಮಾತಾಡುವ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ, ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ. ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ, ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಭಯೋತ್ಪಾದಕರಂತ ಹೇಳಿ ಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ. ನಾನೊಬ್ಬ ಹೋದ್ರೆ ಮತ್ತೆ ಎಷ್ಟೋ ಜನ ಶಾಸಕರು ಸೈಮಲ್ಟೇನಿಯಸ್ ಅದೇ ಕೆಲಸ ಮಾಡ್ತಾರೆ. ನಾವು ಇಷ್ಟು ಜನನ ಒಳಗೆ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ. ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ. ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ. ಅದು ಹಿಂದುತ್ವನ ಉಳಿಸಬಹುದು ಅನ್ನುವಂತ ಮನಸ್ಥಿತಿಯಿಂದ ಬಂದವರು ಇವು. ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ಳುವ. ರಾಜಕೀಯ ಬರ್ತದೆ, ಪುನಃ ಹೇಳ್ತಾ ಇದ್ದೇನೆ, ಹೋಗ್ತದೆ. ಆದ್ರೆ ಆ ಎಂಚಮಂತ ಈ ಇಂಚಮಂತ ಅಂತ ಹೇಳಿ ಸಣ್ಣ ವಿಷಯಕ್ಕೆ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಕಾಂಗ್ರೆಸ್ನವರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ನಿಂತಾಗ ಮಾಡಿದ್ರು. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ಮಾಡಿದ್ರು. ಓಟ್ ಹಾಕಿದ್ದೆ ಯಾರು ನೋಟಕ್ಕೆ? ಖಾಲಿ ಹಿಂದೂಗಳು ಓಟ್ ಹಾಕಿದ್ರು. ಒಪ್ಪನೆ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ, ನಾವು ಹಾಕ್ತೇವೆ. ನಮ್ಮ ಹತ್ರ ಹಾಕ್ಸ್ತಾರೆ, ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೆನ್ಪಿಡಿ, ಮೊನ್ನೆ ವೇದವ್ಯಾಸ ಭಾಷಣ ಮಾಡ್ತಾ ಹೇಳಿದ್ರು. ಮಿಲಾಗ್ರೆಸ್ ಒಂದು ಕಾಲೇಜ್ ಶಾಲೆಯಲ್ಲಿ ಒಂದು ಪಾದ್ರಿಯೊಬ್ಬರಿಗೆ 4 ಜನ ಬ್ಯಾರಲ್ ಬತ್ತ ತಪ್ಪದೀತಿರು ಕೆಪ್ ದಂಡೆಗೆ ರಡ್ ಇಟ್ರು. ಏನಾಯ್ತು ಆಮೇಲೆ? ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದವ್ಯಾಸ ಹೇಳಿದ್ರು. ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ. ಅವ ಅಲ್ಪಸಂಖ್ಯಾತನಲ್ವಾ? ಅವ್ರ ಪಾದ್ರಿಗೆ ಪೆಟ್ಟು ಹೊಡೆದಾಗ ಇವ್ರು ಯಾಕೆ ಬರ್ಲಿಲ್ಲ? ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ.
ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ, ಎಲ್ಲಾದ್ರೂ ಇವರು ಪಾದ್ರಿಗಳ ಪರವಾಗಿ ನಿಂತ್ರೆ ಮುಸಲ್ಮಾನರ ಓಟು ಸಿಗ್ಲಿಕ್ಕಿಲ್ವ ಅನ್ನುವಂತೆ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ. ಅಷ್ಟು ಮಾನ ಮರ್ಯಾದೆ ಇಲ್ಲದಂತ ಜನರು ಇವರು. ನಮಗೆಲ್ಲ ಗೊತ್ತಿರುವಂತ ವಿಷಯ. ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ. ಯಾವುದೇ ಕಾರ್ಯಕರ್ತನ ಸುದ್ದಿಗೆ ಹೋದ್ರು ಸಹ ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ, ನಿಮ್ಮೆಲ್ಲರ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಿದ್ರಿ, ಹಿಂದುತ್ವದ ಪರವಾಗಿ ನಿಂತಿದ್ರಿ. ನನಗೆ ಖಂಡಿತ ಧೈರ್ಯ ಇದೆ. ನಾನು ಏನ್ ಮಾತಾಡಿದ್ರು ಸಹ ನಿಮ್ಮ ಧೈರ್ಯದಿಂದ ಮಾತಾಡುದು, ನನ್ನ ಧೈರ್ಯದಿಂದ ಅಲ್ಲ, ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು. ನೀವು ಇಷ್ಟು ಧೈರ್ಯನ ಕೊಟ್ರೆ ನಾವು ಎಷ್ಟರ ಮಟ್ಟ ತನಕ ಹೋಗ್ಲಿಕ್ಕೆ ಸಹ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ. भरत शेट्टी आगे बढ़ो, हम आपके साथ हैं, हम आपके साथ हैं। ಎಚ್ಚರಿಕೆ ಎಚ್ಚರಿಕೆ, ಕಾಂಗ್ರೆಸ್ಸಿಗರೇ ಎಚ್ಚರಿಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ಸಿಗರೇ ಎಚ್ಚರಿಕೆ ಎಚ್ಚರಿಕೆ. ಹಿಂದೂ ಸಮಾಜ ಜಾಗೃತಗೊಂಡಿದೆ, ಹಿಂದೂ ಸಮಾಜ ಜಾಗೃತಗೊಂಡಿದೆ. ಎಚ್ಚರಿಕೆ ಎಚ್ಚರಿಕೆ. ಸಿದ್ದರಾಮಯ್ಯನ ಆಡಳಿತದಲ್ಲಿ, ಹಿಂದೂ ವಿರೋಧಿ ಸರ್ಕಾರದಲ್ಲಿ ತುಷ್ಟೀಕರಣ ಹೆಚ್ಚಾಯ್ತು, ತುಷ್ಟೀಕರಣ ಹೆಚ್ಚಾಯ್ತು, ಲಂಚ ನಿತ್ಯದ ಕಥೆಯಾಯ್ತು, ಲಂಚ ನಿತ್ಯದ ಕಥೆಯಾಯ್ತು. ಕಾಂಗ್ರೆಸ್ಸಿನ ಪುಡಾರಿಗಳು ದೇಶದ ಎಲ್ಲ ಕಡೆಗಳಲ್ಲಿ ಹಿಂದೂ ಬಿಡಬೇಡಮ್ಮ ಬಿಡಬೇಡ, ಬಿಡಬೇಡಣ್ಣ ಬಿಡಬೇಡ, ಬಿಜೆಪಿ ಜೊತೆಗಿದೆ, ಬಿಜೆಪಿ ಜೊತೆಗಿದೆ. ಭರತ್ ಶೆಟ್ಟಿ ಆगे बढ़ो, भरत शेट्टी आगे बढ़ो, हम आपके साथ हैं, हम आपके साथ हैं. ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಹಿಂದುತ್ವದ ಕಿಡಿಯ ಯುವ ಶಾಸಕರು, ಹೋರಾಟಗಾರರಾಗಿರ್ತಕ್ಕಂಥ ಹರೀಶ್ ಪೂಂಜಾರ್ ಅವರು, ನಮ್ಮ ಪಕ್ಕದವರು ಸುಳ್ಯದ ಶಾಸಕರಾದಂಥ ಭಾಗೀರಥಿ ಮುರಳಿಯರವರು, ಜಿಲ್ಲಾ ಉಪಾಧ್ಯಕ್ಷರು, ನಮ್ಮೆಲ್ಲರ ಮತ್ತೊಬ್ಬರು ಮುಲ್ಕಿ ಮೂಡುಬಿದಿರೆಯ ಶಾಸಕ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹರೀಶ್ ಪೂಂಜೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ದಕ್ಷಿಣದ ಶಾಸಕರಿದ್ದಾರೆ, ಯುವಕರ ಕಣ್ಮಣಿಯಾದಂತ ವೇದವಾಸ್ ಕಾಮತ್ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದು. ನಮ್ಮ ಎಲ್ಲರ ಮತ್ತೊಬ್ಬ ಶಾಸಕರು ಬಂಟ್ವಾಳದ ಅಭಿವೃದ್ಧಿಯ ಅಧಿಕಾರರಾದಂತ ರಾಜೇಶ್ ನಾಯ್ಕ ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದು. ಸುಳ್ಯದ ಶಾಸಕರಾದಂತ ನಮ್ಮೆಲ್ಲರ ಅಕ್ಕ ಆದಂತ ಭಾಗೀರಥಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ.
ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರ ವಿರುದ್ಧ ಕೇಸು ದಾಖಲು ಮಾಡಿರುವಂತ ವಿರುದ್ಧ ಇವತ್ತು ಈ ಒಂದು ಸೇರಿರುವಂತಹ ದೊಡ್ಡ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಪ್ರತಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರೇ, ನಮ್ಮ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರೇ, ನಮ್ಮ ಜಿಲ್ಲೆಯ ಸಂಸದ ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಒಂದು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ದಬಾಯಿಸುವಂತ ಕೆಲಸವನ್ನ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಹಿಂದುತ್ವದ ವಿರುದ್ಧ ಹಿಂದೂ ವಿಚಾರವನ್ನ ವಿರೋಧ ಮಾಡುತ್ತಾ ಮಾತಾಡಿರುವಂತಹ ಸಂಗತಿಯನ್ನು ಎದುರಿಟ್ಟುಕೊಂಡು ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ಹಿಂದುತ್ವಕ್ಕೆ ಅಪಮಾನ ಮಾಡಿದಂತಹ ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ಇದೇ ಜಾಗದಲ್ಲಿ ಯುವ ಮೋರ್ಚಾದಿಂದ ಜಿಲ್ಲೆಯ ಪ್ರತಿಭಟನಾ ಸಭೆಯನ್ನ ನಡೆಸಿದ್ದೆವು. ಕಾರ್ಯಕರ್ತರುಗಳಿಗೆ, ಮಾಧ್ಯಮ ಮಿತ್ರರುಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರೂ ಶಾಂತಿಯುತವಾಗಿ ಭಾಗವಹಿಸಬೇಕಾಗಿ ವಿನಂತಿ.
ಪಕ್ಷದ ನಾಯಕರು, ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಅವರೇ, ಗೌರವಾನ್ವಿತ ಜಿಲ್ಲಾಧ್ಯಕ್ಷರೇ, ನೂತನ ಸಂಸದರಾದಂತಹ ಬ್ರಿಜೇಶ್ ಚೌಟ ಅವರೇ, ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರೆ, ಮೊನ್ನೆ ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಈ ಭಾಗದ ಶಾಸಕರು, ಯುವ ನಾಯಕರು ಆದಂತಹ ಸನ್ಮಾನ್ಯ ಭರತ್ ಶೆಟ್ಟರ್ ವಿರುದ್ಧ ವಿನಾಕಾರಣ ಮೊಕದ್ದಮೆಯನ್ನ ಪೊಲೀಸ್ ಇಲಾಖೆ ಹಾಕಿದೆ. ಇದನ್ನ ಖಂಡಿಸಿ ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನ ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ಕೊಳ್ಬೇಕು. ಈ ಸರ್ಕಾರ ಬಂದು 1 ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ಕೇಸುಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ, ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತಹ ಭಾಷಣವನ್ನ ಮಾಡಿದ್ದಲ್ಲ, ಯಾವುದೋ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ. ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆಯಲ್ಲಿ ಅವರು ಆಡಿದ್ರು. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ. ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟರಿಗೆ ನೋಟಿಸ್ ಕೊಟ್ರೆ ಅವರೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ. ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ, ನಾವೆಲ್ಲ ಶಾಸಕರು ಅವ್ರ ಜೊತೆಗಿದ್ದೇವೆ, ಕಾರ್ಯಕರ್ತರು ಅವ್ರ ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ. ಶಾಸಕರ ಬೆಂಬಲಕ್ಕೆ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಬೆಂಬಲಕ್ಕೆ ಶಾಸಕರಿದ್ದಾರೆ ಎನ್ನುವಂತ ಸಂದೇಶವೂ ಕೂಡ ಇಡೀ ರಾಜ್ಯದಲ್ಲಿದೆ ಅನ್ನೋದನ್ನ ಸರ್ಕಾರ ಮರಿಬಾರದು. ಇವತ್ತು ಹಿಂದೂಗಳಿಗೆ ಅವಹೇಳನ ಆದಾಗ, ಹಿಂದೂಗಳಿಗೆ ನೋವಾದಾಗ ಕಾಂಗ್ರೆಸ್ಸಿನ ಯಾವುದೇ ನಾಯಕ ಈ ರಾಜ್ಯದಲ್ಲಿ ಮಾತಾಡಲಿಲ್ಲ.
ಲೋಕಸಭಾ ಚುನಾವಣೆಗಳು ನಡೆದಾಗ ಹುಬ್ಬಳ್ಳಿನಲ್ಲಿ ನೇಹಾ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮೊನ್ನೆ ಯಾರೋ 100 ಜನ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು, ಅವರು ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ತಿಗೆ ಸೀಳಿದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಬಾಯಿ ಬಿಡಲಿಲ್ಲ. ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತಂದಾಗ ಇದೇ ಕಾಂಗ್ರೆಸ್ಸಿಗರ ಮಾತಾಡಲಿಲ್ಲ. ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡಿದ್ರೆ ಅದು ನಿಮಗೆ ಬೇಸರ ಆಗುತ್ತಾ? 150 ಕೋಟಿ ಜನ ಹಿಂದೂಗಳಿರುವಂತ ಈ ದೇಶದಲ್ಲಿ ಹಿಂದೂಗಳನ್ನು ಅವಹೇಳನ ಮಾಡಿದಾಗ ಕಾಂಗ್ರೆಸ್ಸಿಗರು ಒಂದು ಶಬ್ದ ಮಾತಾಡಲಿಲ್ಲ. ನನಗೆ ಕುಂಕುಮ ಅಲರ್ಜಿ, ನನಗೆ ತಿಲಕ ಅಲರ್ಜಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಯೂನಿಫಾರ್ಮ್ ನಲ್ಲಿ ಹಿಜಾಬ್ ಬೇಡ ಅಂತೇಳಿ ಸಾರ್ವಜನಿಕರು ಹೇಳಿದಾಗ ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಕೊಡಲಿಲ್ಲ. ಹಿಂದೂಗಳಿಗೆ ಅವಮಾನ ಆದಾಗ, ಹಿಂದೂಗಳಿಗೆ ಅಪಮಾನ ಆದಾಗ, ಹಿಂದೂಗಳ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರೆ ಇದಕ್ಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾರೆ. ಎಲ್ಲಿಯ ತನಕ ಹಿಂದೂಗಳನ್ನ ಅವಹೇಳನವನ್ನ ನೀವು ಮಾಡ್ತೀರಾ, ಹಿಂದೂಗಳನ್ನ ಹಿಂಸಾವಾದಿಗಳು ಅಂತೇಳಿ ಕರೀತೀರಾ, ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಲಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದರ್ಶನ ನಿಮಗಾಗುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಗೆ ಕರೆದ್ರಿ? ಈ ದೇಶದಲ್ಲಿ ಹಿಂಸೆಯನ್ನ ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಹಿಂದೂನ? ನಮ್ಮ ಜಿಲ್ಲೆನಲ್ಲಿ 7-8 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ? ಡಿಜೆಹಳ್ಳಿ, ಕೆಜಿಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ? ಮಂಗಳೂರಿನಲ್ಲಿ ಸಿಎ ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ? ಯಾರು ಹಿಂಸಾವಾದಿಗಳು ಇವತ್ತು? ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ, ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ್ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ, ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ? ಗೋಹತ್ಯೆಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ. ಮಂಡ್ಯದಲ್ಲಿ ಹನುಮ ಧ್ವಜ ಕಿತ್ತಾಕ್ದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ. ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗಬಹುದು ಸ್ವಾಮಿ? ಕೆನ್ನೆಗೆ ಹೊಡಿಲಿಲ್ಲ, ನಾವು ನೋಡೋಣ ಅಂತ ಅಂದ್ವಿ. ಅಯ್ಯೋ, ರಸ್ತೆಗೆ ಬಂದ್ಬಿಟ್ಟಿದ್ದಾರೆ, ಅದು 10-20 ಜನ ಮಾತ್ರ. ಇನ್ನು ಯಾರಾದ್ರೂ ಕೆನ್ನೆ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ? ಇಲ್ಲಿಯ ಕಾಂಗ್ರೆಸ್ಸಿಗರು ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ. ಆ ಬಲ್ದೆ ತಂಬಿಡುವೇನ ನಾನು ಹೆಂಗ್ ಗೊತ್ತು ಜಿ. ಅಂದ್ರೆ ಇಷ್ಟ ಈ ದೇಶದಲ್ಲಿ ರಾಷ್ಟ್ರೀಯತೆಯ ಮೇಲೆ ಗದಾಪ್ರಹಾರಗಳಾದಾಗ, ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡ್ಲಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತೇಳಿ ಪ್ರತಿಭಟನೆ ಮಾಡಿದಕ್ಕೊಂದು ಆಕ್ಷೇಪಣೆ ಇಲ್ಲ. ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು. ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು. ಕಾಂಗ್ರೆಸ್ಸಿಗರು ನಿಜವಾಗಿ ಆಗಿದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸ್ಸಿಗರಿಗೂ ಕೂಡ ಬೇಸರ ಅಂತ ಅನ್ನಿಸ್ಲೇನೇ ಇಲ್ಲ. ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಭರತ್ ಶೆಟ್ಟರ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ. ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಮೊಕದ್ದಮೆಗಳನ್ನು ಹಾಕ್ತೀರಿ. ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ, ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಕಳೆದ 2 ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ 2 ಕೇಸ್ ಹಾಕ್ತೀರಿ. ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತೀರಿ. ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ. ಉಮಾನಾಥ್ ಕೋಟೆ ನೋಡ್ತಾ ಇದ್ದೀರಿ, ನಮಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ
ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಶಾಶ್ವತ ಅಲ್ಲ. ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ನಾವು ಅಧಿಕಾರದಲ್ಲಿದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ. ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ. ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ, ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ, ಬಿಜೆಪಿ ಜಗ್ಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ. ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ, ಒಬ್ಬ ಕಾರ್ಯಕರ್ತನು ಎದ್ದು ನಿಲ್ತಾನೆ ಅನ್ನೋದನ್ನ ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಭರತ್ ಶೆಟ್ಟಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ದದ್ದಲ್ಲಿನ ತರ ಕಣ್ಮರೆ ಆಗ್ಲಿಲ್ಲ. ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀವಿ. ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇನ್ನು ಯಾವುದೇ ಜನಪ್ರತಿನಿಧಿಯ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು. ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರದಿಂದ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಅನ್ನುವಂತ ಮಾತನ್ನ, ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ, ಧನ್ಯವಾದಗಳು ಶ್ರೀ ಸುನಿಲ್ ಅಂತ ಆರ್ ಅಶೋಕ್ ಅವರೇ, ಮತ್ತೊಬ್ಬ ಕರ್ನಾಟಕ ಭಾರತ ನನ್ನ ಎಲ್ಲ ನಾಯಕರುಗಳೇ, ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನ ಹಾಕುವಂತ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ. ಪೊಲೀಸರೆಲ್ಲ ಆಗದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದ್ರು ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. 2-3 ಫೋನ್ ಬಂತು. ಸುಮ್ಗೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮ್ಗೆ ಕಷ್ಟ ಕೊಡಬೇಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ಪಂಡ್ರೆ ಬುಡ್ಚಿಕೊಂಡ್ಯಾರ ಅಂತ ಅನ್ಕೊಂತಿಚ್ಚಿ. ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನ ಮಾಡುವುದನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಶೆಟ್ಟಿಗೆ, ಚಪ್ಪಲೆಯಲ್ಲಿ ಹೊಡಿತಾನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ಕನಿಕರ ಇದೆ. ರಮಣ ಹತ್ರ ಇವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇ ಸಿದ್ದರಾಮಯ್ಯ ಆಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದು 2 ಬ್ಯಾನರ್ ನೋಡಿದೆ. ನನ್ನ ಮುಂದೆ ಎಲೆಕ್ಷನ್ ಇತ್ತು, ನೀವೆಲ್ಲ ಯಾರನ್ನು ಸೋಲ್ಸಿದ್ರೋ ಅವರೊಂದು ಬ್ಯಾನರ್ ಹಾಕಿದ್ರು. ದ್ವೇಷದ ಮಾರುಕಟ್ಟೆಯಲ್ಲಿ ಎಂತ ಸ್ನೇಹದ ಅಂಗಡಿಯನ್ನು ತೆರೆದಂತ ರಾಹುಲ್ ಗಾಂಧಿ ಅನ್ನುವಂತ ಒಂದು ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಬುಕ್ ಹಿಡ್ಕೊಂಡಂತ ಫೋಟೋವನ್ನ ಎಲ್ಲ ಹಾಕಿದ್ದಾರೆ.
ಮೊಹಬ್ಬತ್ ಕಿ ದುಕಾನ್ ಏನೋ ಹಾಕಿದ್ದಾರೆ. ಪಾಪ ಅವರಿಗೂ ಸಹ ಟೆನ್ಷನ್ ಇದೆ, ಮೊಯ್ದೀನ್ ಬಾಬು ಸಹ ಸ್ವಲ್ಪ ಪುನಃ ಎಲ್ಲಾದ್ರೂ ಫೀಲ್ಡಿಗೆ ಬಂದ್ರೆ ಅಂತ. ಏನೇ ಇರಲಿ, ಇಮ್ರಾನ್ ಮಸೂದ್ ಅನ್ನುವಂತ ಒಬ್ಬ ವ್ಯಕ್ತಿ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅಶೋಕ್ ಸರ್ ಹೇಳಿದ್ರಾಗ ಮೋದಿ ಅವರ ತಲೆ ಕಡಿಬೇಕಂತ ಹೇಳ್ತಾನೆ. ಅವನು ಏನ್ ಮಾಡ್ತಾರೆ ಇವ್ರು ಕಾಂಗ್ರೆಸ್ನವರು? MP ಸೀಟ್ ಟಿಕೆಟ್ ಕೊಡ್ತಾರೆ, ಅವನನ್ನು ಇಲೆಕ್ಷನ್ ಅಲ್ಲಿ ನಿಲ್ಲಿಸ್ತಾರೆ. ಇವರು ನಮಗೆ ಬುದ್ಧಿ ಹೇಳ್ತಾರೆ. ಈಗ ನಾನು ಕಪಾಲಕ್ಕೆ ಹೊಡಿತೇನೆ ಅಂತ ಹೇಳಲಿಲ್ಲ, ಯಾರಾದ್ರೂ ಹೊಡೆದಿದ್ರೆ ಗೊತ್ತು ನಿಮ್ಗೆ ಏನಂತ. ನಾ ಹೊಡಿತೇನೆ ಅಂತ ಹೇಳಲಿಲ್ಲ ಅಂದ್ರೆ ನಾನು ಪಾರ್ಲಿಮೆಂಟ್ ಅಲ್ಲಿ ಒಳಗೆ ಹೋಗಿ ಹೊಡ್ಲಿಕ್ಕೆ ನಮ್ಗೆ ಆಗುದೂ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾರಿದ್ದಾರೋ ಒಂದೆರಡು ಕೊಟ್ಟಿದ್ರೆ ಹೇಳಿದ್ದೇನೆ ವಿನಾ ಹೇಳಲಿಲ್ಲ. ಇವರೆಲ್ಲ ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಇವನ್ ತಾಯಿ, ಈ ರಾಹುಲ್ನ ತಾಯಿ ಸೋನಿಯಾ ಗಾಂಧಿ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಾವಿನ ವ್ಯಾಪಾರಿ ಅಂತ ಮೋದಿಯನ್ನ ಕರೀತಾರೆ. ಇದು ನಡೀತದೆ ಇವರಿಗೆ. ನಿಮ್ದು ಮೊಹಬ್ಬತ್ ಇದು ದುಕಾನ್, ಇದು ನಿಮ್ ಮೊಹಬ್ಬತ್ಗೆ ದುಕಾನ. ಇವ್ರ ಮನಸ್ಸಲ್ಲಿದೆ, ಇವರ ಜನರನ್ನೆಲ್ಲ ಭಂಗ ಮಾಡುವುದು. ನಾವು ಭಾಷಣ ಮಾಡ್ತೇವೆ, ಹಿಂದೂಗಳನ್ನ ಜಾತಿ 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 ಅಂತ ತುಂಡು ತುಂಡು ಮಾಡಿ ನಮ್ಮ ಬೆಳೆ ಬೇಯಿಸ್ಕೊಳ್ಬಹುದು ಅನ್ನುವಂತ ಮನಸ್ಥಿತಿಯಲ್ಲಿದ್ದಾರೆ. ಈಗ ಹಿಂದೂ ಸಹ ಎಚ್ಚೆತ್ಕೊಂಡಿದ್ದಾನೆ. ನಮ್ಗೆ ಗೊತ್ತಿದೆ ಏನಾಗ್ತಾ ಇದೆ ಅಂತ. ಈ ದೇಶದಲ್ಲಿ ಇನ್ನೂ ಶಾಂತಿ ಸುವ್ಯವಸ್ಥೆ ಇದೆ ಅಂತ ಆದ್ರೆ ಅದು ಹಿಂದೂಗಳಿಂದಾಗಿ. ಇವನ ಅಜ್ಜಿ ಇಂದಿರಾ ಗಾಂಧಿ ಎಮರ್ಜೆನ್ಸಿ ಟೈಮ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೆಕ್ಯುಲರ್ ಅಂತ ಪದ ಸೇರಿಸಿದ್ದಕ್ಕಾಗಿ ಅಲ್ಲ, ಹಿಂದುವಿನಲ್ಲಿರುವಂತಹ ಸಹಿಷ್ಣುತೆಯಿಂದಾಗಿ ಇನ್ನೂ ಸಹ ಇಲ್ಲಿ ಶಾಂತಿ ಸೌಹಾರ್ದತೆ ಇನ್ನೂ ಸಹ ನಮ್ಮ ದೇಶದಲ್ಲಿದೆ. ನಾ ಎಲ್ಲಾ ಭಾಷಣದಲ್ಲಿ ಹೇಳ್ತೇನೆ, ಆದಷ್ಟು ಜನರ ಮನಸ್ಸಿಗೆ ಹೋಗ್ಬೇಕನ್ನುವಂತ ವಿಷಯವನ್ನ ಪುನಃ ಹೇಳ್ತಾ ಇದ್ದೇನೆ. ಮೊನ್ನೆ ಸಹ ಹೇಳಿದ್ದೇನೆ, ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ನ ವ್ಯಕ್ತಿಗಳು 5 ಜನ ಸಂಸದರಿರುವಂತಹ ಸ್ಟೇಜ್ ನಲ್ಲಿ ದೊಡ್ಡ ಸಾರ್ವಜನಿಕ ಸಭೆಯಲ್ಲಿ, ಹಿಂದೂಗಳೇ, ನಿಮ್ಮ ದೇವಸ್ಥಾನದ ಎದುರೇ ಕಟ್ಟಿ ಹಾಕಿ ನೇತಾಡಿಸಿ ಬೆಂಕಿ ಕೊಡ್ತೇವೆ ಅನ್ನೋಂತ ಮಾತನ್ನ ಈ ದುಷ್ಟ ಶಕ್ತಿಗಳು ಹೇಳ್ತಾರೆ. ಈ ಡಿಸ್ಕೋ ಡ್ಯಾನ್ಸ್ ಮಾಡುತ್ತಿರುವಂತ ಲೋಕಲ್ ಕಾಂಗ್ರೆಸ್ ತೋರುದಿಲ್ವಾ? ಅವ್ರಿಗೆ ತೋರುದಿಲ್ವಾ? ಅದು ಇಂಡಿ ಅಲಯನ್ಸ್ ನ ಮತ್ತೊಂದು ಭಾಗದ DMK ಅವರು ಹೇಳ್ತಾರೆ, ನಮ್ಮನ್ನ ಡೆಂಗು ಮಲೇರಿಯಾ ಅದು ಇದು ಬಾಯಿ ಬಂದಾಗೆ ಮಾತಾಡ್ತಾರೆ. ಇದು ಮೊಹಬ್ಬತ್ಗೆ ದುಕಾನ್ ಅಂತೀವಂತ. ಹಿಂದೂಗಳು ಎಚ್ಚೆತ್ತುಕೊಳ್ಬೇಕಾದಂತ ಅವಶ್ಯಕತೆ ಈಗ ಇದೆ. ಇದು ನನ್ನ ವಿರುದ್ಧದ FIR ಅದೊಂದ ಸುಡುಗಾಡ ಮತ್ತೊಂದದು. ಆದ್ರೆ ಹಿಂದುತ್ವದ ಪರವಾಗಿ ಈ ರೀತಿಯ ಮಾತುಗಳು ಬಂದಾಗ ನಾವು ಎದ್ದು ನಿಂತು, ನಾವು ಹಿಂದೂಗಳು, ನಾವು ಶಿವಾಜಿ ಮತ್ತು ಸಾವರ್ಕರ್ ಅನುಯಾಯಿಗಳು ಅನ್ನುವಂಥದ್ದನ್ನ ತೋರಿಸಿದ್ರೆ ಸಮಸ್ಯೆ ಬರಬೇಕಂತ ಮುಂದೆ ಇವರಿಗೆ ಅದನ್ನ ಸರಿಯಾದ ಪಾಠವನ್ನ ನಾವು ಕಲಿಸಬೇಕಾಗ್ತದೆ, ಹಿಂದೂ ಸಮಾಜ ಕಲಿಸಬೇಕಾಗ್ತದೆ. ನಾ ಹೇಳ್ತಾ ಇರ್ತೇನೆ, ಇಲೆಕ್ಷನ್ ಬರ್ತದೆ, ಇಲೆಕ್ಷನ್ ಹೋಗ್ತದೆ, MLA MP ಆಗ್ತಾರೆ, ಹೋಗ್ತಾರೆ, ಬಿಡ್ತಾರೆ. ಆದ್ರೆ ಈ ದೇಶದಲ್ಲಿ, ಈ ಸಮಾಜದಲ್ಲಿ ಸನಾತನ ಸಂಸ್ಕೃತಿಯನ್ನ ನಾಶ ಮಾಡುವಂತ ಹುನ್ನಾರ ಏನು ಮಾಡ್ತಾ ಇದ್ದಾರೆ, ಅದನ್ನ ಮುಗಿಸುವಂತ ಕೆಲಸಕ್ಕೆ ನಾವು ಶುರು ಮಾಡಬೇಕು. ನಾವೆಲ್ಲರೂ ಸೇರಿ ಶುರು ಮಾಡಬೇಕಾದಂತ ಅಗತ್ಯ ಇದೆ. ಪುತ್ತೂರಿನಲ್ಲಿ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ. ಒಬ್ಬ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳ್ದ. ನಾನು ಏನು ಹೇಳುದು ಇಂಥದ್ದು? ಅವನೇ ಹೇಳ್ತೇನೆ, ನಾನು ಭಯೋತ್ಪಾದಕ. ಅವನ ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದೆ. ಒಂದ್ಸತಿ ಹೇಳಿ ಅವ್ರ ಹತ್ರ, ಅವನ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದ್ದಾರೆ, ಒಂದ್ಸತಿ ಮಾತಾಡ್ಲಿ ಅವ್ರ ಹತ್ರ. ಅವ್ನು ನನಗೆ ಭಯೋತ್ಪಾದಕ ಅಂತ ಹೇಳಿ. ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗ್ಬೇಕು ಏನೋ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಯಾರಾದ್ರೂ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಗಿ ಬೇರೆ ಎಲ್ಲಾದ್ರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲರೂ ಸಹ ಎದೆ ಬಡ್ಕೊಂಡು ಕೂಗ್ತಾ ಇದ್ದಾರೆ. ಎಲ್ಲರೂ ಸಹ ರಮಾನಾಥ್ ರೈ ಅವರು ಮಾತಾಡಿದ್ರು. ರಮಾನಾಥ್ ರೈ ಬಹುಶಃ MLC ಟಿಕೆಟ್ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದ್ರು. ಇದೇ ರಮಾನಾಥ್ ರೈಯ ಬಾಯಲ್ಲಿ ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂತ ವ್ಯಕ್ತಿ, ಈ ಪಪ್ಪುಗೋಸ್ಕರ ಈಗ ಬಾಯಿ ಬಂದಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ. ಹಿಂದೆ ಅವರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ. ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಕಡಿಬೇಕು ಅನ್ನುವಂತ ಮಾತನ್ನ ಇದೇ ರಮಾನಾಥ್ ರೈ ಹೇಳಿದ್ದಾರೆ. ಇವ್ರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ.
ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಾನಾಥ್ ರೈ. ನೆನಪಿದೆ ಜನರಿಗೆ, ಇದೇ ರಮಾನಾಥ್ ರೈ ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ. ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು. ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು ಸುಳ್ಳಾಗಿದ್ರೆ ಕೇಳಿ. ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಐವನ್ ಡಿಸೋಜ ಅಂತೂ ಬಿಡಿ, ಅದು ಅವ್ರಿಗೆ ಬಹುಶಃ ತವಕ ಇತ್ತು. ಒಂದು ಸತಿ ಭರತ್ ಶೆಟ್ಟರ್ ನನ್ನ ಹೆಸರು ಹೇಳಲಿ, ಒಂದು ಸತಿ ನನಗೆ ಬೈಲಿ, ನಾನೊಂದು ಫೇಮಸ್ ಆಗ್ತೇನೆ ಅನ್ನೋಂಥ ಮನಸ್ಥಿತಿ ಇರ್ಬೋದು. ಅವನದು ಇದು ಭರತ್ ಶೆಟ್ಟಿ ಲಾಯಕ್ ಅಲ್ಲ, ಅವನ ಶಾಸಕನೇ ಆಗ್ಬಹುದು, ಬಾಯಿ ಬಂದಾಗ ಹೇಳಿದ್ರು. ಇದು ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ. ಆಯ್ತಪ್ಪ, 11 ಗಂಟೆ ರಾತ್ರಿವರೆಗೆ ಕಾವೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವನ್ ಡಿಸೋ ಅವರು. ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ, ವೇದವ್ಯಾಸ್ ಮತ್ತು ಬ್ರಿಜೇಶ್ ಚೌಟ್ರ ಮತ್ತು ಸತೀಶ್ ಕುಂಬಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ. ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ, ಏನು ಒಂದು ಭಾಷಣ ತುಣುಕು ಸಿಕ್ಲಿಲ್ಲ. ಹಾಗೆ ಪೊಲೀಸರಿಗೂ ಸ್ವಲ್ಪ ಹೆದರಿಕೆ ಆಯ್ತು, ಒಂದು ಜಾಸ್ತಿ ಅವ ಅಂತ ಅನ್ನುವಂಥ ವಿಷಯದಿಂದ ಅವ್ರು ಬಿಟ್ಟು. ಆಯ್ತಪ್ಪ, ನೀನಾದ್ರೂ ಕೇಸ್ ಹಾಕು, ಐವನ್ ಡಿಸೋಜ ನೀನಾದ್ರೂ ಒಂದು ಕೇಸ್ ಹಾಕು. ಇವೇನ್ ಮಾಡ್ತಾನೆ, ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ 22 ಕಾರ್ಪೊರೇಷನ್ ಸೀಟ್ ಅಲ್ಲಿ 20 ಬಿಜೆಪಿ, ಒಬ್ಬ ಕಾಂಗ್ರೆಸ್ ಇದ್ದಾನೆ, ಮತ್ತೊಂದು STPI, ಒಂದು ಕಾಂಗ್ರೆಸ್ ಇದ್ದಾರೆ, ಅನಿಲ್ ಅಂತ. ಪಾಪ ಅವನಿಗೆ 6 ಹಾಕಿದ್ದಾರೆ, ಅವನ ಮೂಲಕ ಕೇಸ್ ಹಾಕಿದ್ದಾರೆ. ಈ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್. ಅಷ್ಟು ತಾಕತ್ತಿಲ್ಲ, ಅಷ್ಟು ತಾಕತ್ತೇ ಇಲ್ಲ ಇವರಿಗೆ. ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂವನ್ನು ಮುಂದಿಟ್ಟು ಅವನ ಭುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದ್ರಲ್ಲೇ ತೋರ್ತದೆ ನಮ್ಗೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಇನಾಯತಲ್ಲಿ ಅವರು ಮೊನ್ನೆ ಕುಣಿತಾ ಇದ್ರು, ಇಲ್ಲಿ ತುಂಬಾ ಕುಣಿತಾ ಇದ್ರು. ಇಲ್ಲಿ ಹೇಳಿದ್ರು ಅವ್ರು ಏನ್ ಕಲ್ತಿದ್ದಾರೆ ಡಾಕ್ಟರ್ ಅವರು, ಡೆಂಟಲ್ಲ ಮೆಂಟಲ್ಲ ಬಾಯ್ ಬಂದಾಗ ಹೇಳಿದ್ರು, ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾತಾಡ. ಫಸ್ಟ್ ಒಂದು ಡಿಗ್ರಿ ಮಾಡು. ಈಗ ಪೋಸ್ಟಲ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಯಾರಿಗೂ ದುಡ್ಡು ಕೊಟ್ಟು ನಿಮ್ದು ಗೋಲ್ ಮಾಲೆಲ್ಲ ಮಾಡ್ತಾರಲ್ಲ, ಹೋಗಿ ಏನಾದ್ರೂ ಮಾಡ್ಕೊ, ಡಿಗ್ರಿ ಮಾಡ್ಕೊಂಡು ಬಂದು ನನ್ನ ಮಾತಾಡ್ಲಿಕ್ಕೆ ಬಾ, ಡಿಗ್ರಿ ವಿಷಯ ಮಾತಾಡುವ. ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ, ಒಂದು ಸತಿ ನಮ್ಮ ವಿಷಯ ಮಾತಾಡಿ ಅಂತ. ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ. ಅವರಿಗೆಲ್ಲ ಶಾಂತಿ, ಮತ್ತು ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ, ಬಾಯಿ ಬಂದಾಗೆ ಮಾತಾಡ್ತಾರೆ. ನಾನು ಮಾತಾಡುದಿಲ್ಲ, ಹೆಸರೆತ್ತುದಿಲ್ಲ. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ, 1-2 ಸರಿ ಬೈರಿ ನನಗೆ, ನಾ ಪ್ರಯತ್ನ ಮಾಡ್ತೇನೆ. ಈ ನೀವು ಕೇಸು ಗೀಸು ಮತ್ತೊಂದು ಇದೊಂದಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ. ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ, ಅದು ಏನೇನೋ ಟೆಕ್ನಿಕ್ ಉಂಟು ಅವ್ರದ್ದು, ಅದೆಲ್ಲ ಹೇಳಿದ್ದಾರೆ. ನಂತರ ನನಗೂ ವೇದವ್ಯಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು. ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ, ಆದ್ರೂ ಹಾಕಿದ್ರು. ಅಂದ್ರೆ ಫಿಕ್ಸಿಂಗ್, ಟೋಟಲ್ ಫಿಕ್ಸಿಂಗ್. ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು. ಯಾಕೆ? ಜೈ ಶ್ರೀರಾಮ್ ಅಂತ ಕೂಗಿದ್ರಂತ. ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು ಅವರು. ಸಣ್ಣ ವಿಷಯ ಅಲ್ಲ, ನೆನ್ಪಿಟ್ಕೊಳ್ಳಿ, ಸಣ್ಣ ವಿಷಯ ಅಲ್ಲ ಇದು. ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ ಮಾತುಗಳನ್ನ ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ. ನಾವು ಯಾಕೆ ಸಹಿಸ್ಕೊಳ್ಬೇಕು? ಅದಕ್ಕೆ ಹೇಳಿದ್ದು, ರಾಜಕೀಯ ಬರ್ತದೆ ಹೋಗ್ತದೆ, ಶಾಸಕತನ ಬರ್ತದೆ ಹೋಗ್ತದೆ. ಈ ರೀತಿಯ ಮಾತುಗಳನ್ನು ಕೇಳಿಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟಾ? ಅವಶ್ಯ ಬಿದ್ದಲ್ಲಿ ಶಸ್ತ್ರಾಸ್ತ್ರ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥದ್ದನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ. ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ. ಯಾವುದನ್ನ ಯಾವಾಗ ಉಪಯೋಗಿಸಬೇಕೋ ಅದು ನಮಗಿದೆ. ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕೋ ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು. ನೀವೆಲ್ಲ ಶಾಂತಿಯಿಂದ ಕೂತ್ಕೊಳ್ಬೇಕು, ಎಲ್ಲರೂ ಶಾಂತಿ ಪ್ರಿಯರು, ಅದೆಲ್ಲ ಶಾಂತಿ. ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಯಾವಾಗ ಎದ್ದೇಳಬೇಕು, ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ. ನಾವು ಎದ್ದೇಳಲೇಬೇಕು.
ಇದಕ್ಕೊಂದು ಕೇಸ್ ಹಾಕುತ್ತಾರೆ, ಜಡೀರಿ ಮತ್ತೊಂದು ಕೇಸ್. ರೆಡಿ ಇದ್ದೇವೆ. ಒಂದು ಕೇಸ್ ಹಾಕುತ್ತಾರೆ, ಹಾಕಿಬಿಡಿ. ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ರಾಜಕೀಯ ನೀವು ಮಾಡಿ, ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತ, ಅಧರ್ಮಿಗಳಿಗೆ ಆಗುವಂತ ವಿಷಯ ಅಲ್ಲ. ನೀವು ಹಿಂದೂ ಧರ್ಮವನ್ನ ಬಿಟ್ಟುಬಿಡಿ. ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ. ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ, ರಾಜಕೀಯ ಮಾತಾಡುವ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ. ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ. ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ, ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿ ಇದ್ದೇವೆ. ನೀವು ಭಯೋತ್ಪಾದಕರಂತ ಹೇಳಿ ಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ. ನಾನೊಬ್ಬ ಹೋದ್ರೆ ಮತ್ತೆ ಎಷ್ಟೋ ಜನ ಶಾಸಕರು ಸೈಮಲ್ಟೇನಿಯಸ್ ಅದೇ ಕೆಲಸ ಮಾಡ್ತಾರೆ. ನಾವು ಇಷ್ಟು ಜನ ಒಳಗೆ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ. ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ. ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ. ಅದು ಹಿಂದುತ್ವನ ಉಳಿಸಬಹುದು ಅನ್ನುವಂತ ಮನಸ್ಥಿತಿಯಿಂದ ಬಂದವರು ಇವು. ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಕೊಳ್ಳುವ. ರಾಜಕೀಯ ಬರ್ತದೆ, ಪುನಃ ಹೇಳ್ತಾ ಇದ್ದೇನೆ, ಹೋಗ್ತದೆ. ಆದ್ರೆ ಆ ಎಂಚಮಂತ ಈ ಇಂಚಮಂತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಕಾಂಗ್ರೆಸ್ನವರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ನಿಂತಾಗ ಮಾಡಿದ್ರು. ನೋಟ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರು ಮಾಡಿದ್ರು. ಓಟ್ ಹಾಕಿದ್ದೆ ಯಾರು ನೋಟಕ್ಕೆ? ಖಾಲಿ ಹಿಂದೂಗಳು ಓಟ್ ಹಾಕಿದ್ರು. ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ, ನಾವು ಹಾಕ್ತೇವೆ. ನಮ್ಮ ಹತ್ರ ಹಾಕ್ಸ್ತಾರೆ, ನಮ್ಮ ಬ್ರೈನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೆನ್ಪಿಡಿ, ಮೊನ್ನೆ ವೇದವ್ಯಾಸ ಭಾಷಣ ಮಾಡ್ತಾ ಹೇಳಿದ್ರು. ಮಿಲಾಗ್ರೆಸ್ ಒಂದು ಕಾಲೇಜ್ ಶಾಲೆಯಲ್ಲಿ ಒಂದು ಪಾದ್ರಿಯೊಬ್ಬರಿಗೆ 4 ಜನ ಬ್ಯಾರಲ್ ಬತ್ತ ಟಪ್ಪದೀತಿರು ಕೆಪ್ ದಂಡೆಗೆ ರಡ್ ಇಟ್ರು. ಏನಾಯ್ತು ಆಮೇಲೆ? ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ ಅಂತ ವೇದವ್ಯಾಸ ಹೇಳಿದ್ರು. ಒಬ್ಬನೇ ಕಾಂಗ್ರೆಸ್ ನಾಯಕ ಬರ್ಲಿಲ್ಲ. ಅವ ಅಲ್ಪಸಂಖ್ಯಾತನಲ್ವಾ? ಅವ್ರ ಪಾದ್ರಿಗೆ ಪೆಟ್ಟು ಹೊಡೆದಾಗ ಇವ್ರು ಯಾಕೆ ಬರ್ಲಿಲ್ಲ? ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಎಲ್ಲಾದ್ರೂ ಇವರು ಪಾದ್ರಿಗಳ ಪರವಾಗಿ ನಿಂತ್ರೆ ಮುಸಲ್ಮಾನರ ಓಟು ಸಿಕ್ಲಿಕ್ಕಿಲ್ವ ಅನ್ನುವಂತೆ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ. ಅಷ್ಟು ಮಾನ ಮರ್ಯಾದೆ ಇಲ್ಲದಂತ ಜನರು ಇವರು. ನಮಗೆಲ್ಲ ಗೊತ್ತಿರುವಂತ ವಿಷಯ. ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ. ಯಾವುದೇ ಕಾರ್ಯಕರ್ತನ ಸುದ್ದಿಗೆ ಹೋದ್ರೂ ಸಹ, ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ, ನಿಮ್ಮೆಲ್ಲರ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಿದ್ರಿ, ಹಿಂದುತ್ವದ ಪರವಾಗಿ ನಿಂತಿದ್ರಿ. ನನಗೆ ಖಂಡಿತ ಧೈರ್ಯ ಇದೆ. ನಾನು ಏನ್ ಮಾತಾಡಿದ್ರು ಸಹ ನಿಮ್ಮ ಧೈರ್ಯದಿಂದ ಮಾತಾಡುದು, ನನ್ನ ಧೈರ್ಯದಿಂದ ಅಲ್ಲ, ಕಾರ್ಯಕರ್ತರ ಧೈರ್ಯದಿಂದ ಮಾತಾಡು. ನೀವು ಇಷ್ಟು ಧೈರ್ಯ ಕೊಟ್ರೆ ನಾವು ಎಷ್ಟರ ಮಟ್ಟ ತನಕ ಹೋಗ್ಲಿಕ್ಕೆ ಸಹ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ. भरत शेट्टी आगे बढ़ो, हम आपके साथ हैं, हम आपके साथ हैं। ಎಚ್ಚರಿಕೆ, ಎಚ್ಚರಿಕೆ, ಕಾಂಗ್ರೆಸ್ಸಿಗರೇ ಎಚ್ಚರಿಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ಸಿಗರೇ ಎಚ್ಚರಿಕೆ, ಎಚ್ಚರಿಕೆ. ಹಿಂದೂ ಸಮಾಜ ಜಾಗೃತಗೊಂಡಿದೆ, ಹಿಂದೂ ಸಮಾಜ ಜಾಗೃತಗೊಂಡಿದೆ. ಎಚ್ಚರಿಕೆ, ಎಚ್ಚರಿಕೆ. ಸಿದ್ದರಾಮಯ್ಯನ ಆಡಳಿತದಲ್ಲಿ, ಹಿಂದೂ ವಿರೋಧಿ ಸರ್ಕಾರದಲ್ಲಿ ತುಷ್ಟೀಕರಣ ಹೆಚ್ಚಾಯ್ತು,
ಲಂಚ ನಿತ್ಯದ ಕಥೆಯಾಯ್ತು. ಲಂಚ ನಿತ್ಯದ ಕಥೆಯಾಯ್ತು. ಕಾಂಗ್ರೆಸ್ಸಿನ ಪುಡಾರಿಗಳು ದೇಶದ ಎಲ್ಲ ಕಡೆಗಳಲ್ಲಿ ಹಿಂದೂ ಬಿಡಬೇಡಮ್ಮ ಬಿಡಬೇಡ, ಬಿಡಬೇಡಣ್ಣ ಬಿಡಬೇಡ, ಬಿಜೆಪಿ ಜೊತೆಗಿದೆ, ಬಿಜೆಪಿ ಜೊತೆಗಿದೆ. ಭರತ್ ಶೆಟ್ಟಿ ಆಗೆ ಬಡೋ, भरत शेट्टी आगे बढ़ो, हम आपके साथ हैं, हम आपके साथ हैं. ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಹಿಂದುತ್ವದ ಕಿಡಿಯ ಯುವ ಶಾಸಕರು, ಹೋರಾಟಗಾರರಾಗಿರ್ತಕ್ಕಂಥ ಹರೀಶ್ ಪೂಂಜಾರ್ ಅವರು, ನಮ್ಮ ಪಕ್ಕದವರು ಸುಳ್ಯದ ಶಾಸಕರಾದಂಥ ಭಾಗೀರಥಿ ಮುರಳಿಯರವರು, ಜಿಲ್ಲಾ ಉಪಾಧ್ಯಕ್ಷರು, ನಮ್ಮೆಲ್ಲರ ಮತ್ತೊಬ್ಬರು ಮುಲ್ಕಿ ಮೂಡುಬಿದಿರೆಯ ಶಾಸಕ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದಾರೆ. ಹರೀಶ್ ಪೂಂಜೆ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ದಕ್ಷಿಣದ ಶಾಸಕರಿದ್ದಾರೆ, ಯುವಕರ ಕಣ್ಮಣಿಯಾದಂತ ವೇದವಾಸ್ ಕಾಮತ್ ಇದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದು. ನಮ್ಮ ಎಲ್ಲರ ಮತ್ತೊಬ್ಬ ಶಾಸಕರು ಬಂಟ್ವಾಳದ ಅಭಿವೃದ್ಧಿಯ ಅಧಿಕಾರರಾದಂತ ರಾಜೇಶ್ ನಾಯ್ಕ ಅವರಿದ್ದಾರೆ, ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದು. ಸುಳ್ಯದ ಶಾಸಕರಾದಂತ ನಮ್ಮೆಲ್ಲರ ಅಕ್ಕ ಆದಂತ ಭಾಗೀರಥಿ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇವೆ. ಈ ಒಂದು ರಾಜ್ಯ ಸರ್ಕಾರದ ವಿರುದ್ಧ ವಿಶೇಷವಾಗಿ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಶಾಸಕರಾದ ಸನ್ಮಾನ್ಯ ಭರತ್ ಶೆಟ್ಟಿ ಅವರ ವಿರುದ್ಧ ಕೇಸು ದಾಖಲು ಮಾಡಿರುವಂತ ವಿರುದ್ಧ ಇವತ್ತು ಈ ಒಂದು ಸೇರಿರುವಂತಹ ದೊಡ್ಡ ನಮ್ಮೆಲ್ಲರ ಪ್ರೀತಿಯ ರಾಜ್ಯದ ಪ್ರತಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಆರ್ ಅಶೋಕ್ ಅವರೇ, ನಮ್ಮ ರಾಜ್ಯದ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್ ಅವರೇ, ನಮ್ಮ ಜಿಲ್ಲೆಯ ಸಂಸದ, ಎಲ್ಲ ಆತ್ಮೀಯ ಬಂಧುಗಳೇ, ಕಳೆದ ಒಂದು ವರ್ಷಗಳ ಕಾಲ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳ ಮೇಲೆ ಕೇಸು ಹಾಕುವ ಮುಖಾಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಜನಪ್ರತಿನಿಧಿಗಳನ್ನ ದಬಾಯಿಸುವಂತ ಕೆಲಸವನ್ನ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿ ಹಿಂದುತ್ವದ ವಿರುದ್ಧ ಹಿಂದೂ ವಿಚಾರವನ್ನ ವಿರೋಧ ಮಾಡುತ್ತಾ ಮಾತಾಡಿರುವಂತಹ ಸಂಗತಿಯನ್ನು ಎದುರಿಟ್ಟುಕೊಂಡು ಇಡೀ ರಾಷ್ಟ್ರಕ್ಕೆ ಮತ್ತು ಇಡೀ ಹಿಂದುತ್ವಕ್ಕೆ ಅಪಮಾನ ಮಾಡಿದಂತಹ ಈ ಸಂಗತಿಯನ್ನು ಮುಂದಿಟ್ಟುಕೊಂಡು ಇದೇ ಜಾಗದಲ್ಲಿ ಯುವ ಮೋರ್ಚಾದಿಂದ ಜಿಲ್ಲೆಯ ಪ್ರತಿಭಟನಾ ಸಭೆಯನ್ನ ನಡೆಸಿದ್ದೆವು. ಕಾರ್ಯಕರ್ತರುಗಳಿಗೆ, ಮಾಧ್ಯಮ ಮಿತ್ರರುಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಎಲ್ಲರೂ ಶಾಂತಿಯುತವಾಗಿ ಭಾಗವಹಿಸಬೇಕಾಗಿ ವಿನಂತಿ.
ನಾಯಕರು, ನಮ್ಮೆಲ್ಲರ ನಾಯಕರಾದಂತಹ ಸನ್ಮಾನ್ಯ ಅಶೋಕ್ ಅವರೇ, ಗೌರವಾನ್ವಿತ ಜಿಲ್ಲಾಧ್ಯಕ್ಷರೇ, ನೂತನ ಸಂಸದರಾದಂತಹ ಬ್ರಿಜೇಶ್ ಚೌಟ ಅವರೇ, ಜಿಲ್ಲೆಯ ಎಲ್ಲ ಶಾಸಕ ಸ್ನೇಹಿತರೆ, ಮೊನ್ನೆ ಮಂಗಳೂರಿನಲ್ಲಿ ನಡೆದಂತಹ ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ನಮ್ಮೆಲ್ಲರ ಈ ಭಾಗದ ಶಾಸಕರು, ಯುವ ನಾಯಕರು ಆದಂತಹ ಸನ್ಮಾನ್ಯ ಭರತ್ ಶೆಟ್ಟರ್ ವಿರುದ್ಧ ವಿನಾಕಾರಣ ಮೊಕದ್ದಮೆಯನ್ನ ಪೊಲೀಸ್ ಇಲಾಖೆ ಹಾಕಿದೆ. ಇದನ್ನು ಖಂಡಿಸಿ
ಇವತ್ತು ನಾವು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಒಬ್ಬ ಶಾಸಕನ ಮೇಲೆ ಪೊಲೀಸ್ ಇಲಾಖೆ ವಿನಾಕಾರಣ ಕೇಸನ್ನ ದಾಖಲಿಸಿದನ್ನ ಖಂಡಿಸಿ ವಿರೋಧ ಪಕ್ಷದ ನಾಯಕರು ಸ್ವತಃ ಈ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಅಂತಂದ್ರೆ ಈ ಘಟನೆಯನ್ನ ಬಿಜೆಪಿ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ ಅಂತ ಅನ್ಕೊಳ್ಬೇಕು. ಈ ಸರ್ಕಾರ ಬಂದು 1 ವರ್ಷ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾರ್ಯಕರ್ತರ ಮೇಲೆ, ಜನಪ್ರತಿನಿಧಿಗಳ ಮೇಲೆ ಅಧಿಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಕೇಸ್ಗಳನ್ನು ನಿರಂತರವಾಗಿ ಇಲಾಖೆ ಹಾಕ್ತಾ ಬಂದಿದೆ. ರಾಹುಲ್ ಗಾಂಧಿ ಅವರ ಲೋಕಸಭೆಯಲ್ಲಿ ನಡೆದಂತ ಮೊಟ್ಟ ಮೊದಲ ಭಾಷಣ, ಜನಪರವಾದಂತಹ ಭಾಷಣ ಮಾಡಿದ್ರೆ ನಾವು ಯಾರು ಕೂಡ ಪ್ರತಿಭಟನೆ ಮಾಡುವಂತ ಪರಿಸ್ಥಿತಿಯೇ ಬರ್ತಿರ್ಲಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಭಾಷಣ ಮಾಡಿದ್ದು ಯಾವುದೋ ಜನಪರವಾದಂತಹ ಭಾಷಣವನ್ನ ಮಾಡಿದ್ದಲ್ಲ, ಯಾವುದೋ ಯೋಜನೆಗಳನ್ನ ಮಾಡಬೇಕು ಅಂತೇಳಿ ಭಾಷಣ ಮಾಡಿದ್ದಲ್ಲ. ಬದಲಾಗಿ ಈ ದೇಶದ ಹಿಂದೂಗಳು ಹಿಂಸಾವಾದಿಗಳು ಅನ್ನೋದನ್ನ ಮೊದಲ ಭಾಷಣದಲ್ಲಿ ಲೋಕಸಭೆಯಲ್ಲಿ ಆಡಿದ್ರು. ಇದನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿ ಭಾಷಣ ಮಾಡಿದ್ರೆ ಅದರ ಮೇಲೆ ಮೊಕದ್ದಮೆಯನ್ನು ಹಾಕುವಂತ ಸಾಹಸವನ್ನ ಪೊಲೀಸ್ ಇಲಾಖೆ ಇವತ್ತು ಕಾಂಗ್ರೆಸ್ಸಿನ ಕುತಂತ್ರದ ಕಾರಣಕ್ಕೆ ಇವತ್ತು ಮಾಡಿದೆ. ಸರ್ಕಾರ ಅನ್ಕೊಂಡಿತ್ತು ಕೇಸ್ ಹಾಕಿದ್ರೆ ಭರತ್ ಶೆಟ್ಟರಿಗೆ ನೋಟಿಸ್ ಕೊಟ್ರೆ ಅವರೊಬ್ಬರೇ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅಂತ. ಭರತ್ ಶೆಟ್ಟರು ಈ ಜಿಲ್ಲೆನಲ್ಲಿ ಏಕಾಂಗಿ ಅಲ್ಲ. ನಾವೆಲ್ಲ ಶಾಸಕರು ಅವ್ರ ಜೊತೆಗಿದ್ದೇವೆ, ಕಾರ್ಯಕರ್ತರು ಅವ್ರ ಜೊತೆಗಿದ್ದೇವೆ ಎನ್ನುವಂತ ಎಚ್ಚರಿಕೆ ಈ ಪ್ರತಿಭಟನೆಯ ಮುಖಾಂತರ. ಶಾಸಕರ ಬೆಂಬಲಕ್ಕೆ ಕಾರ್ಯಕರ್ತರಿದ್ದಾರೆ, ಕಾರ್ಯಕರ್ತರ ಬೆಂಬಲಕ್ಕೆ ಶಾಸಕರಿದ್ದಾರೆ ಎನ್ನುವಂತ ಸಂದೇಶವೂ ಕೂಡ ಇಡೀ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಸರ್ಕಾರ ಮರಿಬಾರದು. ಇವತ್ತು ಹಿಂದೂಗಳಿಗೆ ಅವಹೇಳನ ಆದಾಗ, ಹಿಂದೂಗಳಿಗೆ ನೋವಾದಾಗ ಕಾಂಗ್ರೆಸ್ಸಿನ ಯಾವುದೇ ನಾಯಕ ಈ ರಾಜ್ಯದಲ್ಲಿ ಮಾತಾಡಲಿಲ್ಲ. ಲೋಕಸಭಾ ಚುನಾವಣೆಗಳು ನಡೆದಾಗ, ಹುಬ್ಬಳ್ಳಿನಲ್ಲಿ ನೇಹಾ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ಮಂಗಳೂರಿನಲ್ಲಿ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಮೊನ್ನೆ ಯಾರು 100 ಜನ ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ರು, ಅವರು ಒಬ್ಬ ಕಾಂಗ್ರೆಸ್ಸಿನ ನಾಯಕ ತುಟಿ ಬಿಚ್ಚಲಿಲ್ಲ. ರಾಜಸ್ಥಾನದಲ್ಲಿ ಒಬ್ಬ ಟೈಲರ್ ಅನ್ನ ಕುತ್ತಿಗೆ ಸೀಳಿದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಬಾಯಿ ಬಿಡಲಿಲ್ಲ. ರಾಹುಲ್ ಗಾಂಧಿ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತಂದಾಗ ಇದೇ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರೆ ಅದು ನಿಮಗೆ ಬೇಸರ ಆಗುತ್ತಾ? 150 ಕೋಟಿ ಜನ ಹಿಂದೂಗಳಿರುವಂತ ಈ ದೇಶದಲ್ಲಿ ಹಿಂದೂಗಳನ್ನು ಅವಹೇಳನ ಮಾಡಿದಾಗ ಕಾಂಗ್ರೆಸ್ಸಿಗರು ಒಂದು ಶಬ್ದ ಮಾತಾಡಲಿಲ್ಲ. ನನಗೆ ಕುಂಕುಮ ಅಲರ್ಜಿ, ನನಗೆ ತಿಲಕ ಅಲರ್ಜಿ ಅಂತೇಳಿ ಸಿದ್ದರಾಮಯ್ಯ ಹೇಳಿದಾಗ ಒಬ್ಬ ಜಿಲ್ಲೆಯ ಕಾಂಗ್ರೆಸ್ಸಿಗರು ಮಾತಾಡಲಿಲ್ಲ. ಯೂನಿಫಾರ್ಮ್ ನಲ್ಲಿ ಹಿಜಾಬ್ ಬೇಡ ಅಂತೇಳಿ ಸಾರ್ವಜನಿಕರು ಹೇಳಿದಾಗ ಕಾಂಗ್ರೆಸ್ ಅದಕ್ಕೆ ಬೆಂಬಲವನ್ನ ಕೊಡಲಿಲ್ಲ. ಹಿಂದೂಗಳಿಗೆ ಅವಮಾನ ಆದಾಗ, ಹಿಂದೂಗಳಿಗೆ ಅಪಮಾನ ಆದಾಗ, ಹಿಂದೂಗಳ ಹತ್ಯೆ ಆದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಮಾತಾಡಲಿಲ್ಲ. ರಾಹುಲ್ ಗಾಂಧಿ ಅವರ ವಿರುದ್ಧ ಮಾತಾಡಿದ್ರೆ ಇದಕ್ಕೆ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾರೆ. ಎಲ್ಲಿಯ ತನಕ ಹಿಂದೂಗಳನ್ನ ಅವಹೇಳನವನ್ನ ನೀವು ಮಾಡ್ತೀರಾ, ಹಿಂದೂಗಳನ್ನ ಹಿಂಸಾವಾದಿಗಳು ಅಂತೇಳಿ ಕರೀತೀರಾ, ಆ ಶಬ್ದವನ್ನ ವಾಪಸ್ ತೆಗೆದುಕೊಂಡು ಈ ದೇಶದ ಕ್ಷಮೆಯನ್ನ ರಾಹುಲ್ ಗಾಂಧಿ ಕೇಳಲಿಲ್ಲ ಅಂತಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ಕಪ್ಪು ಬಾವುಟದ ಪ್ರದರ್ಶನ ನಿಮಗೆ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಎಲ್ಲ ಹಿಂದೂಗಳನ್ನ ಹಿಂಸಾವಾದಿಗಳು ಅಂತ ಹೇಗೆ ಕರೆದ್ರಿ? ಈ ದೇಶದಲ್ಲಿ ಹಿಂಸೆಯನ್ನ ಮಾಡ್ತಾ ಇರೋದು ಯಾರು ಸ್ವಾಮಿ? ಇಸ್ಲಾಮಿನ ಹೆಸರಿನಲ್ಲಿ ಹಿಂಸಾವಾದ ನಡೀತು, ಜಿಹಾದಿನ ಹೆಸರಿನಲ್ಲಿ ಹಿಂಸಾವಾದ ನಡೀತಾ ಇದೆ. ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಮಾಡಿದವನು ಹಿಂದೂನ? ನಮ್ಮ ಜಿಲ್ಲೆನಲ್ಲಿ 7-8 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಆ ಆರೋಪಿಗಳು ಹಿಂದೂಗಳ? ಡಿಜೆಹಳ್ಳಿ, ಕೆಜಿಹಳ್ಳಿನಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಾಕಿದ್ದು ಹಿಂದೂಗಳ? ಮಂಗಳೂರಿನಲ್ಲಿ ಸಿಎ ಘಟನೆ ನಡೆದಾಗ ಪೊಲೀಸರಿಗೆ ಕಲ್ಲು ತೂರಾಟ ಮಾಡಿದ್ದು ಹಿಂದೂಗಳ? ಯಾರು ಹಿಂಸಾವಾದಿಗಳು ಇವತ್ತು? ಹಿಂದೂ ಹಿಂಸಾವಾದಿ ಆಗಿದ್ರೆ
ಇವತ್ತು ಜಗತ್ತಿನಲ್ಲಿ ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ. ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತ ಆಪಾದನೆಗಳನ್ನ, ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ. ಇವತ್ತು ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ. ರಾಹುಲ್ ಗಾಂಧಿ ಅವರಿಗೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಅಂತಂದಾಗ, ಸಾವಿರಾರು ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ? ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ? ಗೋಹತ್ಯೆಯ ಕಾನೂನುಗಳು ಜಾರಿಗೆ ಬರಬೇಕು ಅಂತಂದಾಗ ಒಬ್ಬ ಕಾಂಗ್ರೆಸ್ಸಿನ ನಾಯಕ ಮಾತಾಡಲಿಲ್ಲ. ಮಂಡ್ಯದಲ್ಲಿ ಹನುಮ ಧ್ವಜ ಕಿತ್ತಾಕ್ದಾಗ ಒಬ್ಬ ಕಾಂಗ್ರೆಸ್ಸಿಗರ ಮಾತಾಡಲಿಲ್ಲ. ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ. ಕೆನ್ನೆಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡ್ರೆ ನೀವು ಮುಂದೇನಾದ್ರೂ ಆದ್ರೆ ಏನಾಗ್ಬೋದು ಸ್ವಾಮಿ? ಕೆನ್ನೆಗೆ ಹೊಡಿಲಿಲ್ಲ, ನಾವು ನೋಡೋಣ ಅಂತ ಅಂದ್ವಿ. ಅಯ್ಯೋ, ರಸ್ತೆಗೆ ಬಂದ್ಬಿಟ್ಟಿದ್ದಾರೆ. ಅದು 10-20 ಜನ ಮಾತ್ರ. ಇನ್ನು ಯಾರಾದ್ರೂ ಕೆನ್ನೆಗೆ ಹೊಡೆದು ಬಿಟ್ರೆ ಏನಾಗ್ಬೋದು ಪರಿಸ್ಥಿತಿ? ಇಲ್ಲಿಯ ಕಾಂಗ್ರೆಸ್ಸಿಗರು ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ. ಆ ಬಲ್ದೆ ತಂಬಿಡುವೇರ ಹೆಂಗ್ ಗೊತ್ತು ಜಿ? ಅಂದ್ರೆ ಈ ದೇಶದಲ್ಲಿ ರಾಷ್ಟ್ರೀಯತೆ ಮೇಲೆ ಗದಾಪ್ರಹಾರಗಳಾದಾಗ, ರಾಷ್ಟ್ರೀಯತೆಗೆ ತೊಂದರೆ ಆದಾಗ ಒಬ್ಬ ಕಾಂಗ್ರೆಸ್ಸಿಗರು ಮಾತಾಡ್ಲಿಲ್ಲ. ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತೇಳಿ ಪ್ರತಿಭಟನೆ ಮಾಡಿದಕ್ಕೊಂದು ಆಕ್ಷೇಪಣೆ ಇಲ್ಲ. ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗ್ಲೂ ಕೂಡ ನೀವು ಮಾಡಬೇಕಾಗಿತ್ತು. ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು. ಕಾಂಗ್ರೆಸ್ಸಿಗರು ನಿಜವಾಗಿ ಆಗಿದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು. ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸ್ಸಿಗರಿಗೂ ಕೂಡ ಬೇಸರ ಅಂತ ಅನ್ನಿಸ್ಲೇನೇ ಇಲ್ಲ. ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ, ಕಾಂಗ್ರೆಸ್ಸಿನ ಬಗ್ಗೆ ಭರತ್ ಶೆಟ್ಟರ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ. ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಮೊಕದ್ದಮೆಗಳನ್ನು ಹಾಕ್ತೀರಿ. ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ, ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ. ಕಳೆದ 2 ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ 2 ಕೇಸ್ ಹಾಕ್ತೀರಿ. ಹರೀಶ್ ಪೂಂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತೀರಿ. ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ. ಉಮಾನಾಥ್ ಕೋಟೆ ನೋಡ್ತಾ ಇದ್ದೀರಿ, ನಮಗೆ ಗೊತ್ತಿದೆ. ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು. ಅಧಿಕಾರ ಶಾಶ್ವತ ಅಲ್ಲ. ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ. ನಾವು ಅಧಿಕಾರದಲ್ಲಿದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ. ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ. ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ, ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ, ಬಿಜೆಪಿ ಜಗ್ಗೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ. ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎದ್ದು ನಿಲ್ತಾನೆ, ಒಬ್ಬ ಕಾರ್ಯಕರ್ತನು ಎದ್ದು ನಿಲ್ತಾನೆ ಅನ್ನೋದನ್ನು ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ, ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತೇವೆ. ಭರತ್ ಶೆಟ್ಟರ್ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ ದದ್ದಲ್ಲಿನ ತರ ಕಣ್ಮರೆ ಆಗ್ಲಿಲ್ಲ. ಸಾವಿರಾರು ಜನ ಕಾರ್ಯಕರ್ತರ ಮುಖಾಂತರ ಇವತ್ತು ಪೊಲೀಸ್ ಸ್ಟೇಷನ್ ಬರ್ತಾ ಇದ್ದೀವಿ. ನಾನು ಪೊಲೀಸ್ ಇಲಾಖೆಗೆ ಎಚ್ಚರಿಕೆಯನ್ನು ಕೊಡ್ತಾನೆ, ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾನೆ. ಇನ್ನು ಯಾವುದೇ ಜನಪ್ರತಿನಿಧಿಯ ಮೇಲೆ, ಯಾವುದೇ ಕಾರ್ಯಕರ್ತರ ಮೇಲೆ ಸುಳ್ಳು ಮೊಕದ್ದಮೆಗಳನ್ನು ಹಾಕಿದ್ರೆ ಒಬ್ಬರೊಬ್ಬರೇ ನಾವು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ. ಸಾವಿರಾರು ಜನ ಪೊಲೀಸ್ ಸ್ಟೇಷನ್ ಇದೇ ರೀತಿ ಬರ್ತವೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಆಗಬಹುದು. ಅದಕ್ಕೆ ನೀವೇ ಹೊಣೆಗಾರರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸೋಮವಾರದಿಂದ ನಡೆಯುವಂತಹ ವಿಧಾನಸಭೆಯ ಅಧಿವೇಶನದಲ್ಲಿ ಈ ವಿಷಯವನ್ನು ಕೂಡ ನಾವು ಪ್ರಸ್ತಾಪ ಮಾಡ್ತೇವೆ ಎನ್ನುವಂತ ಮಾತನ್ನ, ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಪ್ರತಿಭಟನಾ ಸಭೆಗೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ನಮಸ್ಕಾರ, ಧನ್ಯವಾದಗಳು ಶ್ರೀ ಸುನಿಲ್ ಅಂತ ಆರ್ ಅಶೋಕ್ ಅವರೇ. ಮತ್ತೊಬ್ಬ ಕರ್ನಾಟಕ ಭಾರತ ನನ್ನ ಎಲ್ಲ ನಾಯಕರುಗಳೇ, ಈ ಒಂದು ಹೋರಾಟ, ಈ ಒಂದು ಪ್ರತಿಭಟನೆ ಖಂಡಿತ ಭರತ್ ಶೆಟ್ಟಿಯ ಮೇಲೆ FIR ಹಾಕಿದ್ದಂತ ಅಲ್ಲ ಅಂತ ನಾನು ಅನ್ಸ್ಕೊಂಡಿದ್ದೇನೆ. ಯಾಕಂತ ಹೇಳಿದ್ರೆ ಇವರಿಗೆ ಅಭ್ಯಾಸ ಆಗಿ ಹೋಗಿದೆ FIR ಹಾಕೋದು. ಸರ್ಕಾರ ಇದೆ, ಪೊಲೀಸ್ ಇದೆ ಅನ್ನುವಂಥ ಅಭ್ಯಾಸ ಆಗಿ ಹೋಗಿದೆ. ಆ ಅಭ್ಯಾಸಕ್ಕೆ ಸ್ವಲ್ಪ ಮದ್ದು ಕೊಡಬೇಕನ್ನುವಂಥ ಒಂದು ದೃಷ್ಟಿಕೋನದೊಂದಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಯಾಕಂದ್ರೆ ಮುಂದೆ ನಮ್ಮ ಕಾರ್ಯಕರ್ತರ ಮೇಲೆ ಸಹ ಈ ರೀತಿಯ ಕೇಸ್ಗಳನ್ನು ಹಾಕುವಂತ ಪ್ರಯತ್ನ ಖಂಡಿತ ಮಾಡ್ತಾರೆ. ರಾಹುಲ್ ಗಾಂಧಿಗೆ
ಏನ್ ಹೇಳ್ಬೇಕೋ ಗೊತ್ತಿಲ್ಲ. ಪೊಲೀಸರೆಲ್ಲ ಆಗತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ಸರ್ ಒಂದು ಕೇಸ್ ಆಗಿದೆ, ಇನ್ನೊಂದು ಕೇಸ್ ಆಗದಿದ್ದ ಹಾಗೆ ನೋಡ್ಕೊಳ್ಳಿ ಸರ್, ಏನಾದ್ರು ತಪ್ಪಿ ಮಾತಾಡಬೇಡಿ ಅಂತ ಹೇಳ್ತಾ ಇದಾರೆ. 2-3 ಫೋನ್ ಬಂತು. ಸುಮ್ಗೆ ನಮಗೆ ಕಷ್ಟ ಕೊಡ್ತಾರೆ ಸರ್, ನೀವು ನಮಗೆ ಕಷ್ಟ ಕೊಡಬೇಡಿ ಅನ್ನೋಂತ ಮಾತನ್ನು ಹೇಳ್ತಾರೆ. ರಾಹುಲ್ ಗಾಂಧಿಗೆ ಏನ್ ಮಾಡ್ಬೇಕು? ರಾಹುಲ್ ಗಾಂಧಿಗೆ ದಾದ ಮಲ್ಪಡು, ರಾಹುಲ್ ಗಾಂಧಿಗೆ ದಾದ ಮಲ್ಪಡು. ഞാൻ പണ്ട് പൊടിച്ചു കൊണ്ടിರಂತ ಅನ್ಕೊಂತಿಚ್ಚಿ. ಈಗ ಕಾಂಗ್ರೆಸ್ನವರು ಹಲವಾರು ಪ್ರತಿಭಟನೆಗಳನ್ನ ಮಾಡುವುದನ್ನ ನಾನು ನೋಡ್ತಾ ಇದ್ದೇನೆ. ಎಲ್ಲ ಮೈ ಮೇಲೆ ಇರುವೆ ಬಿಟ್ಟ ತರ ಒಂದು 10-20 ಜನ ಬಂದು ಡಿಸ್ಕೋ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಲ್ಲ ಕಡೆ. ಕಾರ್ಪೊರೇಷನ್ ಎದುರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಒಂದು ಮಹಾತಾಯಿ ಅಂತೂ ಬಾಯಿ ಬಂದಾಗೆ ಮಾತಾಡಿದ್ರು. ಅವರು ಸಹ ಹೇಳಿದ್ರು ಹೊಡಿಬೇಕು ಭರತ್ ಚಪ್ಪಲೆಯಲ್ಲಿ ಹೊಡಿತಾನೆ ಮತ್ತೇನೋ ಹೇಳಿದ್ರು. ನಾನು ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಮಗೆ ಬೇಕಾದ್ರೂ ಸಹ ಇದೇ ಕೇಸ್ ಹೋಗಿ ಹಾಕ್ಲಿಕ್ಕೆ ಆಗ್ತದೆ, ಆದ್ರೆ ಹಾಕುದಿಲ್ಲ, ಅಗತ್ಯ ಇಲ್ಲ. ನೀವು ವಿಷಯನೇ ಅಲ್ಲ, ಇದು ಹಿಂದುತ್ವದ ವಿಷಯ. ನೀವೆಲ್ಲ ಏನೋ ಅವನ ಹಿಂದೆ ಚಪ್ರಿಗಳ ಹಾಗೆ ಏನೋ ಮನೆಯಲ್ಲಿ ಯಾರೋ ಏನೋ ಅನಾಹುತ ಆದಂತ ರೀತಿಯಲ್ಲಿ ವರ್ತನೆ ಮಾಡುತ್ತಿರುವಂತ ಜೋಕರ್ಸ್ ನೀವೆಲ್ಲ. ಅಷ್ಟೇ, ನಾನು ಜಾಸ್ತಿ ಟೆನ್ಷನ್ ಮಾಡುದಿಲ್ಲ ನಿಮ್ ಬಗ್ಗೆ ಕನಿಕರ ಇದೆ. ರಮನಾಥ್ ರಾಯ್ ಅವರು ಮತ್ತೆಲ್ಲರೂ ಹೇಳಿದ್ರು, ತಾಕತ್ತಿದ್ರೆ ನಮ್ಮೊಬ್ಬ ಕಾರ್ಯಕರ್ತನ ಮೈ ಮುಟ್ಲಿ ಅಂತ. ನಾನು ಯಾಕೆ ಬಿಡ್ಬೇಕು ಅವನನ್ನ? ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ರಾಹುಲ್ ಗಾಂಧಿ ಆಗ್ಲಿ, ನಿಮ್ ಯಾರೇ ಸಿದ್ದರಾಮಯ್ಯ ಆಗ್ಲಿ, ಹಿಂದುತ್ವದ ವಿರುದ್ಧ ಯಾರು ಮಾತಾಡ್ತಾರೋ ಅವ್ರಿಗೆ ಇದೇ ಟ್ರೀಟ್ಮೆಂಟ್. ಯಾರೋ ಪಾಪದ ಕಾರ್ಯಕರ್ತನ ಮೈ ಮುಟ್ಲಿಕ್ಕೆ ನನಗೆ ತಲೆ ಸರಿ ಇದೆ. ನಾನು ಯಾವುದೇ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಮೈ ಮುಟ್ಟುವಂತ ಪ್ರಮೇಯ ಇಲ್ಲ, ಅಗತ್ಯ ಇಲ್ಲ. ಆದ್ರೆ ಹಿಂದುತ್ವದ ವಿರುದ್ಧ ಯಾರಾದ್ರೂ ಮಾತಾಡಿದ್ರೆ ನಿಮ್ಮ ಕಾರ್ಯಕರ್ತನಾಗ್ಲಿ, ನಿಮ್ಮ ನಾಯಕನಾಗ್ಲಿ, ಅವನಿಗೆ ಅದೇ ಟ್ರೀಟ್ಮೆಂಟ್ ಅನ್ನುವಂತ ಮಾತನ್ನ ಮಾಧ್ಯಮದವರ ಮೂಲಕ ನಾನು ಹೇಳಲಿಕ್ಕೆ ತಿಳಿಸ್ತಾ ಇದ್ದೇನೆ. ನಮ್ಮ ವಿರೋಧ ಪಕ್ಷದ ನಾಯಕರು ವಿಷಯಗಳನ್ನೆಲ್ಲ ನಿಮ್ಮ ಮುಂದೆ ಇಟ್ಟರು. ಅಲ್ಲೊಂದು 2 ಬ್ಯಾನರ್ ನೋಡಿದೆ. ನನ್ನ ಮುಂದೆ ಎಲೆಕ್ಷನ್ ಇತ್ತು, ನೀವೆಲ್ಲ ಯಾರು